ಗಳಿಸಲು ಕೀರ್ತಿ ಕರಗಳ ಮುಗಿಯುವೆವು ನಿನ್ನ ಮನದಲ್ಲಿ ಸ್ತುತಿಸುವೆವು ಜ್ಯೋತಿ ಬೆಳಗಿ ಬರಲಿ ಜ್ಯೋತಿ ಬೆಳಗಿ ಬರಲಿ ಜ್ಯೋತಿ ಬೆಳಗಿ ಬರಲಿ ಜ್ಯೋತಿ ಬೆಳಗಿ ಬರಲಿ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ವಂದನೀಯ ರೆವರೆಂಡ್ ಫಾದರ್ ರೊನಾಲ್ಡ್ ಮಸ್ಕರೇನಸ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರು ಕಾಸ್ಯ ಚರ್ಚಿನ ಧರ್ಮಗುರುಗಳು ಹಾಗೂ ಕಾಸ್ಯ ವಿದ್ಯಾ ಸಮೂಹ ಸಂಸ್ಥೆಗಳ ಸಂಚಾಲಕರಾಗಿದ್ದು ನಾವು ನಡೆಸುವ ಎಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡಿರುತ್ತಾರೆ. ಇವರನ್ನು ಡಾಕ್ಟರ್ ರವೀಂದ್ರ ಅವರು ಹೂಗುಚ್ಛ ನೀಡಿ ಗೌರವಿಸುವಂತೆ ವಿನಂತಿಸುತ್ತೇನೆ. ಇಂದಿನ ಸಮಾರಂಭವನ್ನು ಉದ್ಘಾಟಿಸಲಿರುವ ಶ್ರೀಯುತ ಪಿ ರಮನಾಥ್ ಹೆಗ್ಡೆ ಇವರನ್ನು ಸ್ನೇಹಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮಂಡಳಿಯ ಮುಕ್ತೇಸರರಾಗಿರುತ್ತಾರೆ. ಈ ಸಮಾರಂಭದ ಇನ್ನೂರ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಮತಿ ಎಡಿತ್ ಇಲೆನ್ ಕರ್ಕಡ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮ ಕರತಾಡನ ಕಡಿಮೆ ಆಗ್ತಾ ಇದೆ, ದಯವಿಟ್ಟು ಕರತಾಡನ ಮಾಡಬೇಕು. ಧನ್ಯವಾದಗಳು. ಆ ಕಾಲದಲ್ಲಿ ನಾವು ಕ್ರಿಕೆಟ್ನಲ್ಲಿ ಆಗಲಿ ಹಾಕಿಯಲ್ಲಿ ನಾವು ಇಂಟರ್ಮೀಡಿಯೇಟ್ ಡಿಸ್ಟಿಕ್ನಲ್ಲಿ ಪ್ರಥಮವಾಗಿ ಬಂದಿದ್ದೇವೆ. ನಮಗಿಂತ ನನ್ನ ಅಣ್ಣ ಕ್ಲಾಸ್ಮೇಟ್ ದಿವಾಕರ್ ಇದ್ದರು. ಈ ಶಾಲೆ ಭಾಳ ನಮಗೆ ಹತ್ತಿರದ ಶಾಲೆ. ಯಾಕಂದರೆ ಎಲ್ಲ ವಿಧದಲ್ಲಿ ಆಗ ಸೇನೆ ಮಾಸ್ಟರ್ ಅಂತ ಒಂದು ಕನ್ನಡದ ಅಧ್ಯಾಪಕರಿದ್ದರು. ಸ್ಪಷ್ಟವಾದ ಕನ್ನಡವನ್ನು ಮಾತಾಡಲಿಕ್ಕೆ ಕಲಿಸಿದವರು ಅವರು. ಈ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಳ್ಳೆಯ ಪುರಸ್ಕಾರ ಇತ್ತು. ನಮ್ಮ ಅಣ್ಣ ಡಾಕ್ಟರ್ ಅಮರನಾಥ್ ಹೆಗಡೆಯವರು ಕೂಡ ಇಲ್ಲೇ ವಿದ್ಯಾರ್ಥಿ. ಕಟೀಲ್ ಗೋವಿಂದ ಭಾಯ್ ಅವರು ಕಡೆಯವರೆಗೂ ನಮ್ಮಲ್ಲಿ ನಮ್ಮ ಟೆಂಪಲ್ಗೆ ಬಂದು ಅನ್ನದಾನಕ್ಕೆ ಹಣವನ್ನು ಕೊಡೋದು ಈ ಥರ ಚಟುವಟಿಕೆಯಲ್ಲಿ ನಮ್ಮೊಟ್ಟಿಗೆ ಇದ್ದರು. ಹಾಗೆ ಕರ್ಕಟರ ಬಗ್ಗೆ ಹೇಳೋದಾದರೆ ನಾನು 28 ವರ್ಷದ ನಾನು ಬಿಟ್ಟು ಡಾಕ್ಟ್ರ್ 28 ವರ್ಷ ಆಯಿತು. ಆ ಕಾಲದಲ್ಲಿ ನಮ್ಮ ಬಿ ಕೆ ನಾಥ್ ನಮ್ಮ ಆ್ಯಕ್ಟಿವ್ ಮೆಂಬರ್ ಅವರೆಲ್ಲ ನಾಟಕ ಸ್ಪರ್ಧೆಯಲ್ಲಿ ಆಗಲಿ ಈ ಥರ ಚಟುವಟಿಕೆ ಆಗಲಿ ನಮ್ಮೊಟ್ಟಿಗೆ ಇದ್ದವರು. ಈ ಎಲ್ಲ ರೀತಿಯಲ್ಲಿ ನಮ್ಮ ಎವರೆಸ್ಟ್ ಕ್ರಾಸ್ತ ಈಗಿನ ಮುಖ್ಯೋಪಾಧ್ಯಾಯರು ಎಲ್ಲ ರೀತಿಯಲ್ಲಿ ಒಳ್ಳೆಯ ಸೌಮ್ಯ ವ್ಯಕ್ತಿ. ನಾನು 2-3 ಸರಿ ಅವರನ್ನು ಭೇಟಿಯಾದೆ. ಅವರೊಟ್ಟಿಗೆ ನಾವು ಮಾತಾಡುವಾಗ ಅವರು ಈ ಶಾಲೆಗೆ ನಮ್ಮ ಗೋವಿಂದ ಭಾಯ್ಯ ನಂತರ ಒಂದು ಅತ್ಯುತ್ತಮವಾದ ಒಂದು ಮುಖ್ಯೋಪಾಧ್ಯಾಯರನ್ನು ಎನಿಸ್ತೇನೆ. ಹಾಗೆ ಸುಭಾಷ್ ಪಂಡಿತ್ ಅವರು ಕೂಡ ಅವರ ಮಾರ್ಗದರ್ಶನದಲ್ಲಿ ಈ ಕಾಸ್ಯ ಹಳೆ ವಿದ್ಯಾರ್ಥಿ ಸಂಘ ಒಳ್ಳೆಯ ರೀತಿಯಲ್ಲಿ ನಡೀತದೆ. ಶ್ರೀಮತಿ ಮಮತಾರವರು, ಸ್ಟೆಫನ್ ರೋಡ್ರಿಕೋಸ ಮತ್ತು ಶ್ರೀ ಮಾಧವ್ ಇವರೆಲ್ಲ ಒಂದು ಟೀಮು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿಕೊಂಡು ಬರ್ತಾಯಿದೆ. ಇವರು ನಮ್ಮಲ್ಲಿಗೆ 2 ಸಲ ನಮ್ಮ ಮನೆಗೆ ಬಂದರು. ಯಾಕಂದ್ರೆ ನಾನು ಹೇಳಿದೆ, ನೀವು ಖಾಲಿ ಫೋನ್ ಮಾಡಿದರೆ ಸಾಕು. ನಮ್ಮನ್ನೊಂದು ಒಟ್ಟುಗೂಡಿಸಿದಂದರೆ ಎಲ್ಲರನ್ನೂ ಎಲ್ಲ ರೀತಿಯಲ್ಲಿಯೂ ಅವರವರ ಮನೆಗೆ ಹೋಗಿ ಇಷ್ಟು ಜನ ಬರಬೇಕಾದ್ರೆ ಅವರನ್ನು ಹುರಿದುಂಬಿಸಬೇಕು, ಅವರೊಟ್ಟಿಗೆ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಈ ಸಂಘವು ಅತಿ ಉತ್ತಮ ಸಂಘವಾಗಿ ಇನ್ನು ಎಲ್ಲ ವರ್ಗದ ಜನರಿಗೆ, ಯಾಕೆಂದರೆ ಜಾತಿ ಮತ್ತು ಭೇದವಿಲ್ಲದೆ ಒಳ್ಳೆಯ ಕೆಲಸ ಮಾಡಿ ಇನ್ನು ಏನು ವಿದ್ಯಾರ್ಥಿಗಳಿಗೆ ಏನು ಸಹಾಯ ಆಗಬೇಕು. ಈಗ ರೋಟ್ರಿಯವರು ಲಯನ್ಸ್ನವರು ಏನು ಮಾಡ್ತಾರೆ, ಹಾಗೆ ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘವು ಅವರಿಗೆ ಬೇಕಾದ ಒಂದು ಪ್ರೋತ್ಸಾಹವನ್ನು ಕೊಡಬೇಕಂತ ಹೇಳಿ ಇನ್ನೊಂದು 2 ಮಾತುಗಳನ್ನು ಮುಗಿಸ್ತೇನೆ. ಸಂಘವು ಕಾಸ್ಯ ಹೈಸ್ಕೂಲ್ನ ಅಂದಿನ ಮುಖ್ಯೋಪಾಧ್ಯಾಯರಾದ ದಿವಂಗತ ಕಟೀಲ್ ಗೋವಿಂದ ಪೈ ಅವರ ನೇತೃತ್ವದಲ್ಲಿ 20/12/1959ರಲ್ಲಿ ಪ್ರಾರಂಭವಾಯಿತು. 1960ರಲ್ಲಿ ಪ್ರಥಮ ವಾರ್ಷಿಕೋತ್ಸವವನ್ನು ರೆವರೆಂಡ್ ಫಾದರ್ ಎಫೆಕ್ಸ್ ಫೆರ್ನಾಂಡಿಸ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿಸಲಾಯಿತು.
ಸಂಘವು 1959ರಿಂದ ಇಲ್ಲಿಯ ತನಕ ಹಲವಾರು ಏರುಪೇರುಗಳನ್ನು ಕಂಡು ಪ್ರಸ್ತುತ ನಮ್ಮ ಸಂಘವು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದೆ ಎಂದು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇದರಲ್ಲಿ ಕೆಲವೊಂದನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಮಕ್ಕಳಿಗೆ ಸನ್ಮಾನ. 10ನೇ ತರಗತಿಯಲ್ಲಿ ಕಲಿಯುವಂಥ ಮಕ್ಕಳು ಉತ್ತಮ ಅಂಕ ಗಳಿಸಿ ಪಾಸಾದಾಗ 3 ವಿದ್ಯಾರ್ಥಿಗಳನ್ನು ನಾವು ಸೆಲೆಕ್ಟ್ ಮಾಡಿ SLC ರಿಸಲ್ಟ್ ಬಂದ ಮೇಲೆ ಅವರಿಗೆ ಪ್ರತಿ ವರ್ಷವೂ ನಾವು ತಪ್ಪದೆ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಅವರಿಗೆ ಹಾರ, ಹೂಗುಚ್ಛ ಹಾಗೂ ನಗದು ಬಹುಮಾನವನ್ನು ನೀಡಿ ಪ್ರತಿ ವರ್ಷವೂ ನಾವು ಸನ್ಮಾನಿಸ್ತಾ ಇದ್ದೇವೆ. ಇದರ ನಗದು ಬಹುಮಾನದ ವೆಚ್ಚವನ್ನು ಸಂಪೂರ್ಣವಾಗಿ ನಮ್ಮ ಹಳೆ ವಿದ್ಯಾರ್ಥಿಯಾದ ಮಾಡರ್ನ್ ಬೆಡ್ ಮಾರ್ಟ್ ಮಾಲಕರಾದ ಪ್ರಶಾಂತ್ ರಾವ್ರವರು ಅವರ ತಂದೆ ದಿವಂಗತ ಮಂಜುನಾಥ್ರವರ ಹೆಸರಲ್ಲಿ ನೀಡುತ್ತಾ ಬಂದಿರ್ತಾರೆ. ಅದೇ ರೀತಿ 2 ವರ್ಷದ ಹಿಂದಿನಿಂದ ನಾವು ಇನ್ನೊಂದು ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕಾಗಿ ನಾವು ಪ್ರಾರಂಭಿಸಿದ್ದೇವೆ. ಅದೇನೆಂದರೆ ಕ್ಲಾಸಿನಲ್ಲಿ ಅತಿ ಹಿಂದೆ ಇದ್ದ ಮಕ್ಕಳು ಎಲ್ಲದರಲ್ಲೂ ಹಿಂದೆ ಇದ್ದು ಲಾಸ್ಟಿಗೆ ಎಕ್ಸಾಮ್ ಬರುವಾಗ ಆ ಒಂದು ಉತ್ತಮ ರೀತಿಯಲ್ಲಿ ಕಲಿತು ಪಾಸಾಗಬೇಕು ಎನ್ನುವ ಧ್ಯೇಯವನ್ನಿಟ್ಟುಕೊಂಡು ಕೊನೆಯ ಗಳಿಗೆಯಲ್ಲಾದರೂ ಪಾಸಾದಂತಹ ಕೊನೆಯ ವ್ಯಕ್ತಿಯನ್ನು ನಾವು 2 ವರ್ಷದ ಹಿಂದಿನಿಂದ ಅವರನ್ನು ಕೂಡ ಸನ್ಮಾನಿಸ್ತಾ ಬಂದಿದ್ದೇವೆ. ಅತಿ ಹೆಚ್ಚು ಮಾರ್ಕ್ ಮಾತ್ರ ಅಲ್ಲ, ಅತಿ ಹಿಂದಿನಿಂದ ಬಂದ ವಿದ್ಯಾರ್ಥಿಯನ್ನು ಕೂಡ ಯಾರೂ ಪ್ರೋತ್ಸಾಹಿಸೋದಿಲ್ಲ. ಆದರೂ ನಮ್ಮ ಹಳೆ ವಿದ್ಯಾರ್ಥಿ ಸಂಘವು ಅವರನ್ನು ಪ್ರೋತ್ಸಾಹಿಸ ಬಂದಿದೆ. ಅದೇ ರೀತಿ ನಮ್ಮ ಶಾಲೆಯ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆಯನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ನಾವು ಇಲ್ಲಿ ಆಸುಪಾಸಿನ ಎಲ್ಲ ಮಕ್ಕಳಿಗೆ ನಾವು ಪುಸ್ತಕ ವಿತರಣೆ ಮಾಡ್ತಾ ಮೊದಲು ಬಂದಿದ್ದೆವು. ಆಮೇಲೆ ಕೆಲವೊಂದು ಕಾರಣದಿಂದ ಸರ್ಕಾರ ಪುಸ್ತಕಗಳನ್ನು ನೀಡಿರುವುದರಿಂದ ಕೆಲವು ಶಾಲೆಗೆ ಈಗ ನಾವು ಕೊಡೋದಿಲ್ಲ. ಅಂತೂ ಕಾಸ್ಯ ಹೈಸ್ಕೂಲ್ನ ಮಕ್ಕಳಿಗೆ ನಾವು ಮೊದಲ ಪ್ರಾಶಸ್ತ್ಯ ನೀಡಿ ಈಗ ಕೂಡ ನಾವು ಇಲ್ಲಿ ಕಲಿಯುತ್ತಿರುವ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ನಾವು ಎಲ್ಲ ಪುಸ್ತಕವನ್ನು ಕಾಸ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ನೀಡುತ್ತಾ ಬಂದಿದ್ದೇವೆ. ಅದೇ ರೀತಿ ಕ್ರೀಡೆಯನ್ನು ಪ್ರೋತ್ಸಾಹಿಸುವಾಗಿ ನಮ್ಮ ಸಂಘದ ಸದಸ್ಯರು ಶಾಲೆಯ ಮಕ್ಕಳ ಕಾಲು ಚೆಂಡು ಆಟದಲ್ಲಿ ತರಬೇತಿ ನೀಡಿ ಅವರಿಗೆ 15 ಜೋಡಿ ಶೂವನ್ನು ನೀಡಿದ್ದೇವೆ, ಸಂಘದ ವತಿಯಿಂದ ನೀಡಿದ್ದೇವೆ. ತರಬೇತಿ ಪಡೆದವರಲ್ಲಿ 5 ವಿದ್ಯಾರ್ಥಿಗಳು ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಅದೇ ರೀತಿ ಒಬ್ಬರು ವಿದ್ಯಾರ್ಥಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಈಗಲೂ ತಂಡದಲ್ಲಿದ್ದಾರೆ. ಇದು ನಮ್ಮ ಸಂಘಕ್ಕೆ ಹೆಮ್ಮೆಯ ವಿಷಯ. ಅದೇ ರೀತಿ 10ನೇ ತರಗತಿ ಮಕ್ಕಳಿಗಾಗಿ ಪ್ರಖ್ಯಾತ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರಿಂದ ಪರೀಕ್ಷೆಗೆ ತಯಾರಿ ಬಗ್ಗೆ ಮಕ್ಕಳಿಗೆ ನಾವು ತಿಳಿಸಿಕೊಡಲು ನಾವು ಸಂಘದ ವತಿಯಿಂದ ಪ್ರಯತ್ನಪಟ್ಟಿದ್ದೇವೆ. ನಮ್ಮ ಗೌರವಾಧ್ಯಕ್ಷರಾದ ಎವರೆಸ್ಟ್ ಕ್ರಾಸ್ತಾರ್ ಅವರ ಪ್ರಯತ್ನದ ಅಂಗವಾಗಿ 10ನೇ ತರಗತಿಯ ಎಲ್ಲ ಮಕ್ಕಳು ಉತ್ತೀರ್ಣರಾಗಬೇಕೆಂಬ ಆಕಾಂಕ್ಷೆಯಿಂದ ಕೆಲವು ಮಕ್ಕಳಿಗೆ ಶಾಲಾ ಸಮಯದ ನಂತರವೂ ಶಾಲೆಯಲ್ಲಿ ಕುಳ್ಳಿರಿಸಿ ಓದಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಸಾಯಂಕಾಲ ಮಕ್ಕಳಿಗೆ ಫಲಹಾರ ಕೊಡುವುದಕ್ಕಾಗಿ ನಮ್ಮ ಸಂಘದ ಹಳೆ ವಿದ್ಯಾರ್ಥಿ ಅವರು ಸಂಘದ ವತಿಯಿಂದ ಧನ ಸಹಾಯವನ್ನು ಮಾಡಿದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕೆಲವೊಂದು ಸದಸ್ಯರು ನೀಡುವ ಹಣವನ್ನು ನಾವು ಕಲಿತಿರುವ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಅದನ್ನು ನಾವು ಡಿವೈಡ್ ಮಾಡಿ ಅದನ್ನು ಯಾರಿಗೆಲ್ಲ ಬೇಕೋ ಅವರಿಗೆಲ್ಲ ನಾವು ಅದನ್ನು ಸಿಕ್ಕಿದ ಹಣವನ್ನು ಎಲ್ಲರಿಗೆ ಹಂಚಿಕೊಡ್ತಾ ಇದ್ದೇವೆ. ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಸಮಾಜಮುಖಿ ಸೇವೆ, ಆರೋಗ್ಯ ತಪಾಸಣಾ ಶಿಬಿರ ನಮ್ಮ ಸಂಘದ ವತಿಯಿಂದ ಹಲವಾರು ಶಿಬಿರಗಳನ್ನು ನಡೆಸಿದ್ದೇವೆ. ಅದರಲ್ಲಿ ಹಲ್ಲು ತಪಾಸಣಾ ಶಿಬಿರ, ಕಣ್ಣು ತಪಾಸಣಾ ಶಿಬಿರ ಹಾಗೂ ಇತರ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿಕೊಂಡು ಬಂದಿರ್ತೇವೆ. ಅದು ಅಲ್ಲದೆ ರಕ್ತದಾನ ಶಿಬಿರವನ್ನು ಇತರರ ಸಂಯೋಗದೊಂದಿಗೆ ನಡೆಸಿದ್ದೇವೆ. ಇದರಲ್ಲಿ ನಮ್ಮ ಸಂಘದ ಹಲವಾರು ಹಳೆ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡಿದ್ದಾರೆ. ನಮ್ಮ ಪರಿಸರದಲ್ಲಿರುವ ಭಗ್ನಿ ಸಮಾಜದ ಮಕ್ಕಳಿಗೆ ಪಾದರಕ್ಷೆ ಹಾಗೂ ಕೆಲವೊಮ್ಮೆ ಊಟದ ವ್ಯವಸ್ಥೆಯನ್ನು ಸಂಘದ ವತಿಯಿಂದ ಮಾಡಿರುತ್ತೇವೆ. ಜಪ್ಪಿನ ಮಗುವಿನಲ್ಲಿ ಒಂದು ಕುಟುಂಬದ ಒಂದು ಸಣ್ಣ ಮಗುವಿಗೆ ಮನೆಯಲ್ಲಿ ಮಗು ಆಡ್ತಾ ಇರುವಾಗ ಮನೆಯಲ್ಲಿ ತಾಯಿ ಒಂದು ಕಡೆ ನಿಂತಿತ್ತು, ಕೈಯಲ್ಲಿ ಕತ್ತರಿ ಇತ್ತು. ಮಗು ಗೊತ್ತಿಲ್ಲದೆ ಓಡಿ ಬಂದಾಗ ಮಗುವಿನ ಕಣ್ಣಿಗೆ ತಾಗಿ ಕಣ್ಣು ಡ್ಯಾಮೇಜ್ ಆಗಿತ್ತು. ಆ ಮಗು ಇದು ಹೆಚ್ಚಿನ ಅಂಶ 3-4 ವರ್ಷ ಸಣ್ಣ ಮಗು. ಅದರಂತೆ ಅವರು ನಮ್ಮ ಸಂಘದಲ್ಲಿ ಅವರು ಆರ್ಥಿಕವಾಗಿ ಹಿಂದುಳಿದ್ರಿಂದ ನಮ್ಮ ಸಂಘದಲ್ಲಿ ಅವರು ಸಹಾಯಕ್ಕಾಗಿ ರಿಕ್ವೆಸ್ಟ್ ಮಾಡುವಾಗ
ನಾವು 2 ದಿನದಲ್ಲಿ ನಮ್ಮ ಸದಸ್ಯರು ಒಟ್ಟು 10,000 ರೂಪಾಯಿಯನ್ನು ಒಟ್ಟು ಮಾಡಿ ಅವರ ಮನೆಗೆ ಕರ್ಕೊಂಡು ಹೋಗಿ ನಾವು 10,000ವನ್ನು ನೀಡಿದ್ದೇವೆ. ಅದೇ ರೀತಿ ಇತರ ಸಂಘ ಸಂಸ್ಥೆಗಳಿಂದ ನೀಡಲು ನಾವು ಅವರಿಗೆ ಸಹಕರಿಸಿದ್ದೇವೆ. ಆದರೆ ಆ ಮಗು ಬೆಂಗಳೂರಲ್ಲಿ ಹೋಗಿ ಗುಣಮುಖವಾಗಿ ಬಂದದ್ದು ನಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯ. ಹಳೆ ವಿದ್ಯಾರ್ಥಿ ಸಂಘದ ಬೆಳಕು ಕಾರ್ಯಕ್ರಮದ ಅಂಗವಾಗಿ ಈಗಲೂ ಮನೆಯಲ್ಲಿ ವಿದ್ಯುತ್ ಶಕ್ತಿ ಇಲ್ಲದ ಅತಿ ಬಡತನದ ಜೀವನ ಸಾಗಿಸುವಂತಹ ಜಪ್ಪು ಮಾರ್ಕೆಟ್ನ ಬಳಿ ಇರುವ ಒಂದು ಮನೆಗೆ ನಾವು ಭೇಟಿ ಕೊಟ್ಟು ಅಲ್ಲಿಯ ಪರಿಸ್ಥಿತಿಯನ್ನು ಕೂಲಂಕುಷವಾಗಿ ಚರ್ಚಿಸಿ ಕಣ್ಣಾರೆ ಕಂಡು ಆ ಮನೆಗೆ ಬೆಳಕನ್ನು ನಮ್ಮ ಸಂಘದ ವತಿಯಿಂದ ನೀಡಿದ್ದೇವೆ. ವಿದ್ಯುತ್ ಶಕ್ತಿ ಎಲ್ಲ ಖರ್ಚುಗಳನ್ನು ನೀಡಿ ಬಲ್ಬ್ ಸಮೇತ ನಾವು ನೀಡಿ ಸಂಘದ ವತಿಯಿಂದ ನೀಡಿ ನಾವೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ನಮ್ಮ ಸಂಘದ ಅಧ್ಯಕ್ಷರಾದ ಸುಭಾಷ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಾಧಕರಿಗೆ ಸನ್ಮಾನ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಲವಾರು ಸಾಧಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸ್ತೇವೆ. ಅದರಲ್ಲಿ ಕುಷ್ಠರೋಗಿಗಳನ್ನು ನೋಡಿಕೊಳ್ಳೋರಿರ್ಬೋದು, ಬಸ್ಸಿನ ಕಂಡಕ್ಟರ್ ಇರ್ಬೋದು, ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆಗೈದಿರಬಹುದು. ಹಾಗೂ ಅದು ಅಲ್ಲದೆ ನಮ್ಮ ಶಾಲೆಯ ಅಧ್ಯಾಪಕರಿರಬಹುದು. ಹೀಗೆ ಹಲವಾರು ಸಾಧಕರನ್ನು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಾರಣ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಅವರನ್ನು ಹುಡುಕಿ ತಂದು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ದೇವೆ. ಅದರಲ್ಲಿ ಅತಿ ಮುಖ್ಯವಾದದ್ದು ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯರಾದ ದಿವಂಗತ್ ಕಟೀಲ್ ಗೋವಿಂದ್ ಪಯ್ಯರನ್ನು ಬಹಳ ಅದ್ಧೂರಿಯಾಗಿ ಸನ್ಮಾನಿಸಿದ್ದು. ಅದೇ ರೀತಿ ನಮ್ಮ ಸಂಘದ ಮಾಜಿ ಉಪಾಧ್ಯಕ್ಷರು SRR ಮಸಾಲದ ಮಾಲಕರಾಗಿದ್ದಂಥ ಶ್ರೀ ಶೈಲೇಂದ್ರ ಸುವರ್ಣರವರಿಗೆ ಉದ್ಯಮ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಕ್ಕಾಗಿ ಅವರನ್ನು ನಾವು ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ದೇವೆ. ಅದೇ ರೀತಿ ಕಬಡ್ಡಿ ಪಂದ್ಯಾಟ. ಖಾಸಗಿ ಹೈಸ್ಕೂಲ್ ವಿದ್ಯಾರ್ಥಿ ಸಂಘ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರವರ ಜಂಟಿ ಆಶ್ರಯದಲ್ಲಿ ಹೊನಲು ಬೆಳಕಿನ ಜಿಲ್ಲಾ ಮಟ್ಟದ ಪುರುಷರ ಕಬಡ್ಡಿ ಟೂರ್ನಮೆಂಟನ್ನು ಈ ಖಾಸಗಿ ಹೈಸ್ಕೂಲ್ನ ಮೈದಾನದಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಿಸಿದ್ದೇವೆ. ಈ ಕಬಡ್ಡಿ ಪಂದ್ಯಾಟವು ಬಹಳ ಕ್ರಮಬದ್ಧವಾಗಿ ಜರುಗಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಅದೇ ರೀತಿ ನಮ್ಮ ಖಾಸಗಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಶಾಲೆಗೆ ಹೊಸ ಕಂಪ್ಯೂಟರ್. ಖಾಸಗಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಖಾಸಗಿ ಶಾಲೆಗೆ ಹೊಸ ಕಂಪ್ಯೂಟರ್ ಹಾಗೂ ಒಂದು ಲ್ಯಾಪ್ಟಾಪನ್ನು ಕೂಡ ನೀಡಿದ್ದೇವೆ. ನಮ್ಮ ಸಂಘದ ಸದಸ್ಯರಾದ ಶ್ರೀಮಾನ್ ತಾರನಾಥ್ರವರ ಮಗ ಹಾಗೂ ಖಾಸಗಿ ಶಾಲೆ ಹಳೆ ವಿದ್ಯಾರ್ಥಿ ಶ್ರೀಮಾನ್ ವಿದಯಶಂಕರ್ ಅವರು ಈ ಕಂಪ್ಯೂಟರ್ಗಾಗಿ 15,000 ರೂಪಾಯಿಯನ್ನು ನಮ್ಮ ಸಂಘಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಸಂಘದ ಸದಸ್ಯರಾದ ದಿವಾಕರ್ ಅಮೀನ್ ರವರು ತಮ್ಮ ಮನೆಯಲ್ಲಿ ಉಪಯೋಗಿಸಿದ ಕಂಪ್ಯೂಟರ್ ಹಾಗೂ ವಾಟರ್ ಪ್ಯೂರಿಫೈಯರನ್ನು ಕೂಡ ಈ ಶಾಲೆಯ ಉಪಯೋಗಕ್ಕಾಗಿ ನೀಡಿದ್ದಾರೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪ್ರವಾಸ. ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಿಗಾಗಿ 1 ದಿನದ ಪ್ರವಾಸವನ್ನು ಕೂಡ ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೇವೆ. ಪ್ರವಾಸ ಅಂದರೆ ಬೆಳಿಗ್ಗೆ ಹೋಗಿ ನಾವು ಸಾಯಂಕಾಲದ ಒಳಗೆ ಹಿಂದೆ ಬರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮ ಸಹಾಯ ಹಸ್ತ ನೀಡಿ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾದ ಎಲ್ಲ ಹಳೆ ವಿದ್ಯಾರ್ಥಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇನ್ನು ಮುಂದಕ್ಕೂ ಅವರ ಸಹಾಯ ಸಹಕಾರವನ್ನು ಯಾಚಿಸ್ತಾ ನನಗೆ ಅವಕಾಶ ನೀಡಿದ್ದಕ್ಕಾಗಿ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಸಾಧಕರ ವ್ಯಕ್ತಿ ಪರಿಚಯ. ಶ್ರೀ ಸುನೀಲ್ ಕುಮಾರ್, ಇವರ ತಂದೆ ಶ್ರೀ ಯಶವಂತ ಸಾಲ್ಯಾನ್, ತಾಯಿ ಶ್ರೀಮತಿ ಭವಾನಿ ಇವರ ಸುಪುತ್ರರು. ಇವರು 1990ರಲ್ಲಿ ತಮ್ಮ SLC ವಿದ್ಯಾಭ್ಯಾಸವನ್ನು ಮುಗಿಸಿ ಪದವಿ ಪೂರ್ವ ಶಿಕ್ಷಣವನ್ನು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಮಾಡಿರುತ್ತಾರೆ. 1994ರಲ್ಲಿ ಭಾರತೀಯ ಭೂಸೇನೆಗೆ ಟೆಕ್ನಿಕಲ್ ಸ್ಟೋರ್ ಕೀಪರ್ ಹುದ್ದೆಗೆ ಸೇರ್ಪಡೆಯಾಗಿ ಬೆಂಗಾಲ್ ಇಂಜಿನಿಯರ್ ಗ್ರೂಪ್ ರೂರ್ಕಿ ಉತ್ತರ ಪ್ರದೇಶದಲ್ಲಿ ಸೇನಾ ತರಬೇತಿಯನ್ನು ಪಡೆದಿರುವರು. 22 ವರ್ಷಗಳ ಸುದೀರ್ಘ ಅವಧಿಯ ದೇಶಿ ಸೇವೆಗೈದ ಮಹನೀಯರು. 2016ರಲ್ಲಿ ನಿವೃತ್ತಿಯನ್ನು ಪಡೆದಿರುತ್ತಾರೆ. 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿ ತಾವು ಕಲಿತ ಶಾಲೆ, ತಮ್ಮ ಕುಟುಂಬ ಮತ್ತು ಭಾರತಾಂಬೆಯ ಸೇವೆಯನ್ನು ತಂದ ಕೀರ್ತಿ ತಂದಿರುತ್ತಾರೆ. ಉಗ್ರಗಾಮಿ ಚಟುವಟಿಕೆಗಳಿಂದ ತತ್ತರಿಸುತ್ತಿರುವ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸಿ ತಮ್ಮ ಸೇವಾ ಅವಧಿಯಲ್ಲಿ ದೇಶದ ಅಯಕಟ್ಟಿನ ಪ್ರದೇಶಗಳಾದ ನಾಗಾಲ್ಯಾಂಡ್, ಮಣಿಪುರ, ಅಸ್ಸಾಂ, ಅರುಣಾಚಲ ಪ್ರದೇಶಗಳಲ್ಲಿ ನಡೆದ ಸೇನಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಶೌರ್ಯವನ್ನು ಮೆರೆದಿರುತ್ತಾರೆ. ಇವರನ್ನು ಸನ್ಮಾನಿಸಲು ಖಾಸಗಿ ಹೈಸ್ಕೂಲ್
ಹಳೆ ವಿದ್ಯಾರ್ಥಿ ಸಂಘ ಹೆಮ್ಮೆಯಾಗಿರುತ್ತದೆ. ಇವರು ನಿಜವಾಗಿಯೂ ಭಾರತೀಯ ಸುಪುತ್ರರು. ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಿ ಸ್ವಾಗತಿಸಿ. ಇಷ್ಟು ಸಾಧನೆಗೆ ಇದ್ದವರಿಗೆ ಚಪ್ಪಾಳೆ ಸಾಕಾಗುವುದಿಲ್ಲ. ದಯಮಾಡಿ ಗೌರವದ ಚಪ್ಪಾಳೆಯನ್ನು ನಾವು ಕುಡಿಯೋಣ. ನಾವು ದೇಶದಲ್ಲಿ ನಿರಂತರವಾಗಿ ಮಲಗುವ ಒಂದು ನೆಮ್ಮದಿಯ ಬದುಕನ್ನು ಸಾಗಿಸಬೇಕಾದಿರಲಿ. ಗಡಿಯಲ್ಲಿ ನಮ್ಮನ್ನು ರಕ್ಷಿಸುವ ಯೋಧನಿಗೆ ನೀವು ಗೌರವಿಸಬೇಕಾಗಿ ವಿನಂತಿ. ಚಪ್ಪಾಳೆಗಳು ನಿರಂತರವಾಗಿರಲಿ. ಸನ್ಮಾನ ಸ್ವೀಕರಿಸಿದ ಶಿವಕುಮಾರ್ ಧನ್ಯವಾದಗಳು. ಹಾಗೂ ಸನ್ಮಾನವನ್ನು ಮಾಡಿದ ಎಲ್ಲ ಗಣ್ಯರಿಗೂ ನಾನು ನಿಮ್ಮೆಲ್ಲ ಪರವಾಗಿ ಧನ್ಯವಾದವನ್ನು ಮಾಡುತ್ತಿದ್ದೇನೆ. ಇನ್ನೂ ಕೂಡ ಚಪ್ಪಾಳೆ ತಟ್ಟದ್ದು ತುಂಬ ಸಂತೋಷವಾಗ್ತಿತ್ತು ಅವರಿಗೂ ಕೂಡ ನಮಗೂ ಕೂಡ. ಇವರ ವ್ಯಕ್ತಿ ಪರಿಚಯವನ್ನು ಶ್ರೀಕುಮಾರನ್ ಹಳೆ ವಿದ್ಯಾರ್ಥಿ 1962ರಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಕಾಶ್ಯ ಪ್ರೌಢಶಾಲೆಯಲ್ಲಿ ಪಡೆದಿರುತ್ತಾರೆ. ಮುಂದೆ ತಮ್ಮ ವೃತ್ತಿಜೀವನವನ್ನು ಕೇರಳದೊಂದಿಗೆ ಸಂಪರ್ಕಿಸುವ ನೇತ್ರಾವತಿ ಸೇತುವೆ ನಿರ್ಮಾಣ ಕಾಮಗಾರಿಯಲ್ಲಿ ಆರಂಭಿಸಿದರು. ಈ ಯೋಜನೆಯಲ್ಲಿ 1 ವರ್ಷದ ಅನುಭವ ಪಡೆದರು. ಕೆನರಾ ವರ್ಕ್ಶಾಪ್ನಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ 5 ವರ್ಷಗಳ ಸೇವಾನುಭವ ಪಡೆದರು. 1970ರಲ್ಲಿ ತಿರುವನಂತಪುರದ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಉದ್ಯೋಗ ಪಡೆದರು. ಈ ಅವಧಿಯಲ್ಲಿ ಕ್ಷಿಪಣಿ ತಯಾರಿಕಾ ವಿಭಾಗ, ಚಂದ್ರಯಾನ ಯೋಜನೆಗಳಲ್ಲಿ ತಮ್ಮ ಸೇವೆ ಸಲ್ಲಿಸಿದರು. ಭಾರತೀಯ ಸೇನೆಗೆ ಪೂರೈಕೆಯಾದ 4 ಕ್ಷಿಪಣಿ ತಯಾರಿಯಲ್ಲಿ ವಿಶೇಷ ಸೇವೆಗೆ ಪ್ರಶಸ್ತಿಯನ್ನೂ ಪಡೆದರು. ಭಾರತದ ಹೆಮ್ಮೆಯ ರಾಷ್ಟ್ರಪತಿ ದಿವಂಗತ ಶ್ರೀ ಅಬ್ದುಲ್ ಕಲಾಂ ಜೊತೆ ಕೆಲಸ ಮಾಡುವ ದಿವ್ಯ ಅವಕಾಶವನ್ನು ಶ್ರೀಕುಮಾರ್ಗೆ ಲಭಿಸಿದೆ. ಹಲವು ಬಡ್ತಿಗಳನ್ನು ಪಡೆದು ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಯಲ್ಲಿ ನಿವೃತ್ತಿ ಹೊಂದಿದರು. ಯೋಗ್ಯ ಅನುಭವಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಎಂದು ತಿಳಿಸಲು ಮತ್ತು ಗೌರವಿಸಲು ಕಾಶ್ಯ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಹೆಮ್ಮೆಯಾಗುತ್ತದೆ. ಇವರ ಮುಂದಿನ ಜೀವನ ಶಾಂತಿ, ಆರೋಗ್ಯ, ಸಮೃದ್ಧಿಯಿಂದ ಕಲೆಯಲಿ ಎಂದು ಹಳೆ ವಿದ್ಯಾರ್ಥಿ ಸಂಘ ಹಾರೈಸುತ್ತದೆ. ಚಪ್ಪಾಳೆಯೊಂದಿಗೆ ಗೌರವಿಸೋಣ ಅವರಿಗೆ. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀ ಕುಮಾರನ್ ಹಾಗೂ ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ನಮ್ಮ ಮುಂದೆ ಇದ್ದಾರೆ ಹಳೆ ವಿದ್ಯಾರ್ಥಿ ಆಗಿ ಆಗಮಿಸಿದ ಸ್ಟ್ಯಾನಿ ರೊಡ್ರಿಗಸ್ ನಮ್ಮ ಮುಂದೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಭಾಸ್ಕರ್ ಎನ್ ಹಳೆ ವಿದ್ಯಾರ್ಥಿ ಕಲಾ ಸೇವೆಗೆ. ಶ್ರೀ ಮಾಧವ ನಾಯ್ಕ್ ಜಪ್ಪು ಇವರ ಸುಪುತ್ರರಾದ ಶ್ರೀ ಭಾಸ್ಕರ್ ಎನ್ ಪ್ರೌಢ ಶಿಕ್ಷಣವನ್ನು ಕಾಶ್ಯ ಹೈಸ್ಕೂಲ್ನಲ್ಲಿ ಪಡೆದಿರುತ್ತಾರೆ. ತಮ್ಮ 15ನೇ ವರ್ಷದಲ್ಲಿ ಐಕ್ಯ ಕರ್ನಾಟಕ ಸಂಗೀತ ನಾಟಕ ಸಭಾ ಇವರಿಂದ ರಚಿಸಲ್ಪಟ್ಟ ಸಮಾಗಮ ನಾಟಕದಲ್ಲಿ ಸ್ತ್ರೀ ಪಾತ್ರದಲ್ಲಿ ಅಭಿನಯಿಸುವುದರ ಮುಖಾಂತರ ರಂಗಪ್ರವೇಶ ಮಾಡಿದರು. ಅಂದಿನ ಹೆಸರಾಂತ ಕಲಾವಿದರಾದ ಸಿ ವಿ ಬಾಲಿಗರ ಕಲಾಗರಡಿಯಲ್ಲಿ ಪಳಗಿದ್ದರು. ಶ್ರೀ ಮಂಜುನಾಥರ ನಾಟಕ ಸಭಾದಲ್ಲಿ ಹಲವಾರು ಪಾತ್ರಗಳನ್ನು ಮಾಡಿ ಜನಪ್ರಿಯತೆ ಪಡೆದರು. ಆರಂಭ ದಿನಗಳಲ್ಲಿ ತಮ್ಮ ಅಂತರ್ಸತ್ಯವನ್ನು ಶೋಧಿಸಿ ಹಲವು ನಾಟಕಗಳನ್ನು ರಚಿಸಿದರು. ನವ್ಯ ಚಿಂತನೆ, ವೈವಿಧ್ಯತೆ, ವಿಶಿಷ್ಟತೆಗಳಿಂದ ತುಂಬಿದ ಕಲಾಕೃತಿಗಳನ್ನು ರಂಗಭೂಮಿಗೆ ಕೊಟ್ಟು ಶ್ರೀಮಂತಗೊಳಿಸಿದರು. 19 ತುಳು, 5 ಕನ್ನಡ ನಾಟಕಗಳನ್ನು ಕಲಾಶಾರದಿಗೆ ಸಮರ್ಪಣೆ ಮಾಡಿದರು. ಅವುಗಳಲ್ಲಿ
ಹೊಸ ಬ್ರಹ್ಮಚಾರಿ ಅಡಡಿನ ಅಹಂಕಾರ ಒಂಜೆ ನೀರೇಲು ಒಂಜಪ್ಪೆ ಜೋಕುಲು ಧರ್ಮದ್ರೋಹಿ ಎರ್ತ ಜಪ್ಪೆಲು ಹಳ್ಳಿದ ಬಳ್ಳಿ ಮಾನ ಮರ್ಯಾದಿ ಒಂದೇ ದಾರಿ ನಾಟಕಗಳು ಶ್ರೀಯುತರಿಗೆ ಹೆಸರು ಕೀರ್ತಿ ತಂದಿತು. ಅಲ್ಲದೆ ಹೆಣ್ಣಿನ ಶೋಷಣೆ ಬಿಂಬಿಸುವ ಕಲಾಕೃತಿಗಳನ್ನು ಸೆನ್ಸರ್ ಮಟ್ಟಕ್ಕೆ ತಲುಪಿಸಿತು. ಶ್ರೀ ಭಾಸ್ಕರ್ ಎನ್ ಕಲಾಮಾತಿಗೆ ಸಲ್ಲಿಸಿದ ಸೇವೆ ಆಸಕ್ತಿ ತ್ಯಾಗ ಜನ ಮಾನಸವನ್ನು ಚಕಿತಗೊಳಿಸಿದೆ. ತಮ್ಮ ಕಲಾರಾಧನೆಗೆ ವ್ಯಕ್ತಿ ಬದುಕು ತಡೆಯಾಗುತ್ತದೆ ಎಂದು ಮನಗೊಂಡು ಕರ್ನಾಟಕದ ವಿದ್ಯುಚ್ಛಕ್ತಿ ಮಂಡಳಿಯ ತಮ್ಮ ಉದ್ಯೋಗಕ್ಕೆ ರಾಜೀನಾಮೆ ಸಲ್ಲಿಸಿ ಪೂರ್ಣ ಪ್ರಮಾಣದ ಕಲಾ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದರು. ನಿಮ್ಮಂಥ ಸಾಹಸಿ ತ್ಯಾಗಿ ಕಲಾ ಸೇವಕನನ್ನು ಕಾಶ್ಯ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿ ಸಂಘ ಸನ್ಮಾನಿಸಲು ಸಂತೋಷವಾಗುತ್ತದೆ. ನಿಮ್ಮ ಜೀವನವು ಆಯುರಾರೋಗ್ಯದಿಂದ ತುಂಬಲಿ ಎಂದು ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘವು ಹಾರೈಸುತ್ತದೆ. ಇದು ಜೋರಾಗಿ ಚಪ್ಪಳೆ ಹೊಡೆಯೋಣ, ಯಾಕೆಂದರೆ ಅದೇ ಅವರಿಗೆ ಗೌರವ. ಒಬ್ಬ ಧೀಮಂತ ಕಲಾವಿದನಿಗೆ ಚಪ್ಪಾಳೆಗಳು ಆಯುರ ಆರೋಗ್ಯವನ್ನು ಎಲ್ಲವನ್ನು ವೃದ್ಧಿಸುತ್ತದೆ. ಮಾಧವ್ ಎನ್ ರವರನ್ನು 60, 70, 80 ದಶಕಗಳಲ್ಲಿ ಜಪ್ಪು ಪರಿಸರದ ಜನರು ಭಾಸ್ಕರ್ ಅವರನ್ನು ಗುರುತಿಸಿದ್ದಾರೆ ಮತ್ತು ಅವರ ನಾಟಕಗಳ ವೈಶಿಷ್ಟ್ಯಮಯವಾದ ಪ್ರಸಂಗಗಳನ್ನು ಸವಿದಿದ್ದಾರೆ. ಅವರನ್ನು ಸನ್ಮಾನಿಸಲು ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಗೌರವವೆನಿಸುತ್ತದೆ. ಶ್ರೀಯುತರ ಬಾಳು ಬಂಗಾರವಾಗಲಿ, ಆಯುರ ಆರೋಗ್ಯ ಭಾಗ್ಯ ಸಿಗಲಿ ಎಂದು ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಆಶಯ. ಈ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀ ಭಾಸ್ಕರ್ ಅವರಿಗೂ ಧನ್ಯವಾದಗಳು ಹಾಗೂ ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇವರು ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬೋಳಾರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪಡೆದರು. ಪ್ರೌಢಶಾಲೆ ಶಿಕ್ಷಣವನ್ನು 1978ರಿಂದ 1981ರವರೆಗೆ ಕಾಶಿಯ ಪ್ರೌಢಶಾಲೆಯಲ್ಲಿ ಪೂರೈಸಿರುವರು. ಪ್ರತಿಭಾವಂತ ವಿದ್ಯಾರ್ಥಿಯಾಗಿರುವ ಶ್ರೀ ಶಶಿಕಾಂತರು PUC ವಿದ್ಯಾಭ್ಯಾಸವನ್ನು ನಗರದ ಪ್ರತಿಷ್ಠಿತ ಸಂತ ಅಲೋಸಿಯಸ್ ಕಾಲೇಜಿನಲ್ಲಿ ವಿಶೇಷ ಅಂಕಗಳೊಂದಿಗೆ ಉತ್ತೀರ್ಣರಾಗಿರುವರು. ಬೆಂಗಳೂರು BV ಪಶುವೈದ್ಯಕೀಯ ಕಾಲೇಜಿನಲ್ಲಿ 1988ರಲ್ಲಿ ಪಶುವೈದ್ಯಕೀಯ ಪದವಿಯನ್ನು ಪಡೆದಿರುವರು. ತಮ್ಮ ವೈದ್ಯಕೀಯ ವೃತ್ತಿ ಜೀವನವನ್ನು ಹಾಸನದ ಕರ್ನಾಟಕ ಮಿಲ್ಕ್ ಫೆಡರೇಷನ್ KMFನಲ್ಲಿ ವೆಟರ್ನರಿ ಆಫೀಸರ್ ಹುದ್ದೆಯಿಂದ ಪ್ರಾರಂಭಿಸಿರುವರು. ICAR JRF ಅನಿಮಲ್ ಬ್ರೀಡಿಂಗ್ ಹಾಗೂ ಜೆನೆಟಿಕ್ಸ್ನಲ್ಲಿ ಮೊದಲ ರ್ಯಾಂಕ್ ಪಡೆದಿರುವರು. ಮುಂದೆ ಮಾಸ್ಟರ್ಸ್ ಡಿಗ್ರಿ ಅಂದರೆ MVSc ಯನ್ನು ಬೆಂಗಳೂರಿನ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಚಿನ್ನದ ಪದಕದೊಂದಿಗೆ ಉತ್ತೀರ್ಣರಾಗಿರುವರು. ತಮ್ಮ PhDಯನ್ನು ನ್ಯಾಷನಲ್ ಡೈರಿ ರಿಸರ್ಚ್ ಕರ್ನಾಲ್ ಹರಿಯಾಣದಲ್ಲಿ ವ್ಯಾಸಂಗ ಮಾಡಿರುವರು. ವಿಷಯ ಮೆಲಾಕ್ಯುಲರ್ ಆ್ಯಂಡ್ ಜೆನೆಟಿಕ್ಸ್. ಇವರ ಸಾಧನೆಯನ್ನು ಗುರುತಿಸಿ ಕೇರಳ ಸರ್ಕಾರ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ, ಬೋಧನೆ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ನಾಯಕತ್ವ ನೀಡುವ ಕೆಲಸವನ್ನು ವಹಿಸಿರುವರು. ಪ್ರಸ್ತುತ ಇವರು ಕಾಸರಗೋಡಿನ ಪಿಲಿಕೋಡಿನ ರೀಜನಲ್ ಅಗ್ರಿಕಲ್ಚರಲ್ ರಿಸರ್ಚ್ ಸ್ಟೇಷನ್ನಲ್ಲಿ ಎನಿಮಲ್ ಸೈನ್ಸ್ ಡಿವಿಷನ್ನ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರುವರು. ದೇಶೀಯ ತಳಿಗಳಲ್ಲಿ ಅಭಿವೃದ್ಧಿ ಪಡಿಸುವ ಕೆಲಸದಲ್ಲಿ ಸಕ್ರಿಯವಾಗಿರುವ ಇವರು ಪ್ರತಿಭಾವಂತ ವೈದ್ಯಕೀಯ ವಿದ್ವಾಂಸ ಆಗಿರುವರು. ಇಂಥ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೆ ಇದ್ದ ಮಹಾನ್ ವ್ಯಕ್ತಿಗೆ ಚಪ್ಪಾಳೆ ಗೌರವವಾಗಿರುತ್ತೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ಹೊಡೆಯೋಣ.
ನಮ್ಮ ಪ್ರೀತಿಯಿಂದ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀ ಶಶಿಕಾಂತ್ರವರು ಹಾಗೂ ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ನಾವೆಲ್ಲ ವಿದ್ಯಾರ್ಥಿಗಳು ಈಗಲೂ ಸಹ. ಕಾರಣ ಎಂತ ಹೇಳಿದರೆ ಈಗ ನಾವೆಲ್ಲ ಬಂದವರು ವಿದ್ಯಾರ್ಥಿಗಳೇ, ಹಳೆಯ ವಿದ್ಯಾರ್ಥಿಗಳಂತೇಳಿ ಮಾತ್ರ. ಈಗಿನ ಹೊಸೊಬ್ಬರಿಗೆ ನಮಗೂ ಪ್ರಾಯದಲ್ಲಿ ಮಾತ್ರ ವ್ಯತ್ಯಾಸ, ಮನಸ್ಸಿನಲ್ಲಿ ವ್ಯತ್ಯಾಸ ಇಲ್ಲ. ಅದರಿಂದ ನನ್ನ ಅನುಭವ ಅಂತೇಳಿದರೆ ನನ್ನ ಈ ಜೀವನದ ಅಡಿಪಾಯವೇ ಕಾಶಿ ಹೈಸ್ಕೂಲ್. ನನ್ನ ಈ ಕಾಶಿ ಹೈಸ್ಕೂಲ್ನಲ್ಲಿ ನಾನು ಕಲ್ತದ್ರಿಂದ ನಾನು ಈಗ ಏನಿಲ್ಲದರೂ ಸಹ ತೊಂದರೆ ಇಲ್ಲದೆ ಪೆನ್ಷನ್ ತಗೊಳ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದರೆ ಇದೇ ಕಾಶಿ ಹೈಸ್ಕೂಲು. ಇದಕ್ಕಿಂತ ದೊಡ್ಡದು ನನಗೆ ಬೇರೆ ಏನು ಹೇಳಲಿಕ್ಕೆಲ್ಲ. ಇನ್ನು ಬರುವ ಮಕ್ಕಳು ಸಹ ಇದೇ ರೀತಿ ನಡಿಬೇಕಂತೇಳಿ ನಾನು ಹೇಳ್ತೇನೆ. ಧನ್ಯವಾದಗಳು ಶ್ರೀಯುತ ಕುಮಾರರವರೇ. ಬಹಳ ಹೆಮ್ಮೆ ಅಂತ ಹೇಳಿ ಫೀಲ್ ಆಗ್ತಾ ಉಂಟು. ಯಾಕೆಂತ ಹೇಳಿದರೆ ಸುಮಾರು ಒಂದು 37 ವರ್ಷದ ನಂತರ ನಾನು ಕಾಶಿ ಹೈಸ್ಕೂಲ್ಗೆ ಮತ್ತೆ ಒಂದು ಬರುವಂಥ ಒಂದು ಅವಕಾಶ ಸಿಕ್ಕಿದೆ. ಕಾಶಿ ಹೈಸ್ಕೂಲ್ನ ಜೊತೆಗೆ ಬಹಳಷ್ಟು ಒಂದು ನೆನಪುಗಳು, ಒಂದು ಹೆಮ್ಮೆಯಿಂದ ನಾನು ನೆನಪು ಮಾಡ್ಕೊಳ್ಬೋದು. ಆವಾಗ ನಾನು ಕಲಿಯುವ ಸಮಯದಲ್ಲಿದ್ದಂತಹ ಟೀಚರ್ಸ್ಗಳು ಅಂದರೆ ಚಂದ್ರಶೇಖರ್ ಸರ್, ಫೇಬಿಯನ್ ಸರ್, ರೋಸಿ ಟೀಚರ್ ಬಹಳ ಒಂದು ಒಳ್ಳೆಯ ಶ್ರದ್ಧೆಯಿಂದ ಕಲಿಸ್ತಾಯಿದ್ರು. ವರದರಾಜ್ ನಾಯಕ್ ಸರ್. ಸೊ ಅವರ ಒಂದು ಕಲಿಕೆಯಲ್ಲಿ ನಾವು ಕಲಿತು ಒಂದು ಅಂತ ಹೇಳುವಂಥ ದೊಡ್ಡ ಸಾಧನೆ ಅಲ್ಲದಿದ್ದರೂ ಕೂಡ ಒಂದು ಲೆವೆಲಲ್ಲಿ ನಾವು ಮುಂದೆ ಹೋಗಿದ್ದೇವೆ ಜೀವನದಲ್ಲಿ. ಸೊ ಇಷ್ಟು ವರ್ಷ ನಾನು ಕೇರಳದಲ್ಲೇ ಇದ್ದೆ. ಈಗ ಕಳೆದ 7-8 ವರ್ಷದ ಹಿಂದೆ ಮಂಗಳೂರಿಗೆ ಬಂದು ಕಾಶಿ ಹೈಸ್ಕೂಲ್ನ ಹತ್ತಿರವೇ ಒಂದು ಮನೆ ಮಾಡಿಕೊಳ್ಳುವಂಥ ಒಂದು ಭಾಗ್ಯ ಬಂದಿದ್ದರೂ ಕೂಡ ಹೀಗೆ ಒಂದು ಹಳೆಯ ವಿದ್ಯಾರ್ಥಿ ಸಂಘ ಉಂಟು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಮತ್ತು ಅದಕ್ಕೋಸ್ಕರ ನಾನು ನಮ್ಮ ಪ್ರಸನ್ನ, ನನ್ನ ಕ್ಲಾಸ್ಮೇಟ್, ಅವರ ತಮ್ಮ ಇವರು ನನ್ನನ್ನು ಕರೆದು, ಅನಿಲ್ ಅವರು ಮೊನ್ನೆ ಕರೆದು ಇಲ್ಲಿಗೆ ಬರಬೇಕು ಅಂತ ಕೇಳಿದರು. ಇದು 2 ರೀತಿಯಿಂದ ನನಗೆ ಒಂದು ಅಪರ್ಚುನಿಟಿ ಅಂತ ಹೇಳಿ ಫೀಲ್ ಆಯಿತು. ಒಂದನೇದಾಗಿ ನನ್ನಿಂದ ಕೂಡ ಮುಂದೆ ಒಂದು ಹಳೆ ವಿದ್ಯಾರ್ಥಿ ಸಂಘಕ್ಕೆ ಏನಾದರೂ ಕಾಂಟ್ರಿಬ್ಯೂಷನ್ ಆಗುವಂತಹ ಒಂದು ಅವಕಾಶ ಸಿಕ್ಕಿದರೆ ಖಂಡಿತವಾಗಿ ಇದೊಂದು ಪ್ರಾರಂಭ ಅಂತ ಹೇಳಿಕೊಂಡು ನಾನು ಇಲ್ಲಿ ಬಂದಿದ್ದೇನೆ. ಈ ಒಂದು ಪರಿಚಯ ಮಾಡಿಕೊಟ್ಟಂಥ ನನ್ನ ಮಿತ್ರ ಪ್ರಸನ್ನ ಅವರಿಗೆ ಕೂಡ ಈಗ ಮೋಸ್ಟ್ಲಿ ಪ್ರಸನ್ನ ಅವರು ಹೇಳಿದ್ರಿಂದಾಗಿ ಗೊತ್ತಾಗಿರ್ಬೋದು. ಪ್ರಸನ್ನ ಅವರಿಗೆ ಕೂಡ ನನ್ನ ಕೃತಜ್ಞತೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಸೊ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅಷ್ಟೇ ಅಲ್ಲ, ನಾನು ಇಲ್ಲಿ ಸನ್ಮಾನ ಮಾಡಿದ್ದಕ್ಕೋಸ್ಕರ ನನಗೆ ಇನ್ನೊಂದು ಅಡ್ವಾಂಟೇಜ್ ಆಯ್ತಂದರೆ ನಮ್ಮ ಹಿರಿಯರಾದಂಥ ಡಾಕ್ಟರ್ ರವೀಂದ್ರ ಅವರು ಕೂಡ ಇಲ್ಲಿ ಈ ಸ್ಕೂಲ್ನಲ್ಲೇ ಕಲಿತದ್ದೊಂದು ವಿಷಯ ಗೊತ್ತಾಗಿ ಭಾಳ ಸಂತೋಷ ಆಯಿತು. ಸೊ ಸನ್ಮಾನ ಮಾಡಿದ್ದಕ್ಕೆ ತುಂಬ ಹೃದಯದ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು ವೆರಿ ಮಚ್. ಯಾವತ್ತೂ ನಾವು ನೆನಪಿನಲ್ಲಿಡುವಂತಹದ್ದು ಒಂದು ಅದ್ಭುತ ಕಾರ್ಯಕ್ರಮ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಹಳೆ ವಿದ್ಯಾರ್ಥಿಗಳು ಒಟ್ಟಿಗೆ ಬರುವಾಗ ನಿಮ್ಮ ಅನುಭವ ಎಷ್ಟು ಹೇಳಲಿಕ್ಕೆ ಉಂಟಂತೇಳಿದರೆ ವೇದಿಕೆ ಕೊಟ್ಟರೆ ಖಂಡಿತ ಅಷ್ಟು ಮಾತಾಡಲಿಕ್ಕೆ ನಿಮ್ಮಲ್ಲಿದೆ. ಕಳೆದ ವಾರದಲ್ಲಿ ಹಾಗೆ ನನಗೂ ಒಂದು ಅವಕಾಶ ಸಿಕ್ಕಿದ್ದು. ಒಂದು ಕಾರ್ಯಕ್ರಮ ಹೋದಾಗ 2 ವಿದ್ಯಾರ್ಥಿಗಳು, ನಾನು ಸಂತ ಫಿಲೋಮಿನಾ ಕಾಲೇಜಿನ ಹಳೆ ವಿದ್ಯಾರ್ಥಿ, ನಮ್ಮ 2 ಫ್ರೆಂಡ್ಸ್ ಗೆಳೆಯರು ಸಿಕ್ಕಿದ್ರು. ನಾವು ಮಾತಾಡಿದ್ದು ಅಂದರೆ 1-2 ಗಂಟೆ ಮಾತಾಡಿದೇ ಗೊತ್ತಾಗಲಿಲ್ಲ. ಖಂಡಿತ ಅಂಥ ಅಪಾರವಾದ ಅನುಭವ ನಿಮ್ಮಲ್ಲಿದೆ. ಆದರೆ ಅದ್ಭುತವಾಗಿ ಕಾರ್ಯಕ್ರಮವನ್ನು ನೀವು ನಡೆಸ್ಕೊಳ್ಳೋದು ನಿಜವಾಗಿ ಸಂತೋಷ ಪಡ್ತಾ ಇದ್ದೀವಿ. ಈ ವೇದಿಕೆಯಲ್ಲಿ ನೀವು 2ರನ್ನು ಸ್ಮರಿಸಿದ್ದೀರಿ. ಒಂದು ದಿವಂಗತ ಮುನ್ಸಿಂಜರ್ FX ಫೆರ್ನಾಂಡಿಸ್ ಅವರನ್ನು ಮತ್ತು ದಿವಂಗತ ಕಟೀಲು ಗೋವಿಂದ್ ಪಾಯ್ ಅವರನ್ನು ನೀವು ಸ್ಮರಿಸಿದ್ದೀರಿ. ಇದೊಂದು ಅದ್ಭುತ ಸಾಧನೆ ಅಂತ ಹೇಳಿದರೆ, ಶಾಲೆಗಳು ಎಲ್ಲ ನಮ್ಮವೇ. ಆದರೆ ಈ ಶಾಲೆಯಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟವರು ದಿವಂಗತ ಗೋವಿಂದ ಪೈ ಅಂಥವರ ಹಲವಾರು ಕ್ರೈಸ್ತೇತರ ಬಾಂಧವರು. ಅದು ನಾವು ಯಾವಾಗಲೂ ಸ್ಮರಿಸ್ತಾ ಇದ್ದೇವೆ. ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ವಿದ್ಯಾರ್ಜನೆಯಲ್ಲಿ ದೊಡ್ಡ ಪಾತ್ರ ನಾವು ತಗೊಂಡಿದ್ದೇವೆ, ಹೌದು. ಆದರೆ ಅದರೊಂದಿಗೆ ಸ್ಪಂದಿಸಿದವರು ಎಲ್ಲ ನಮ್ಮ ಕ್ರೈಸ್ತೇತರ ಗುರುಗಳು.
ಅವರನ್ನು ಇವತ್ತೂ ನಾವು ಸ್ಮರಿಸ್ತೇವೆ. ಅವರಲ್ಲಿದ್ದ ವಿದ್ಯೆ, ಅವರಲ್ಲಿರುವ ಅನುಭವ. ನನ್ನ ಎಲ್ಲ ಶಿಕ್ಷಕರು ಕ್ರಿಸ್ತೇತರು. ಇತ್ತೀಚೆಗೆ ದಿನಗಳಲ್ಲಿ ತುಂಬ ಕ್ರೈಸ್ತ ಶಿಕ್ಷಕರು ಇದ್ದಾರೆ ಶಾಲೆಗಳಲ್ಲಿ. ಈ ಒಂದು ವೇದಿಕೆಯಲ್ಲಿ ಇವತ್ತು ಸಂತ ಅಲೋಷಿಯಸ್ ಕಾಲೇಜಿನ ಕುಲಪತಿಯವರು ನಮ್ಮೊಟ್ಟಿಗೆ ಇರುವುದು ಈ ಉತ್ತಮ ಬಾಂಧದ ಸಂಬಂಧದ ಒಂದು ಗುರುತ. ಖಂಡಿತ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಇವತ್ತು ಅಂದಿನ ಆ ನೆನಪುಗಳನ್ನು ತಂದು ನಮಗೆ ಎರಡೂ ರೀತಿಯಲ್ಲಿ ನಾವು ಸ್ಪಂದಿಸಬೇಕಾಗಿದೆ. ಇವತ್ತು ವಿದ್ಯಾರ್ಥಿಗಳು, ನೀವಾದ ಹಿರಿಯವರು ಮತ್ತು ನಾವು, ಇಂತಹ ಒಳ್ಳೆಯ ಮನಸ್ಸು ಹಲವೊಂದು ವರ್ಷಗಳಿಂದ ಇತ್ತು, ಅದು ಅಭಿವೃದ್ಧಿಗೊಳ್ಳಬೇಕು, ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಜೀವಿಸಬೇಕು ಅಂತ ಹೇಳುವ ಒಂದು ಚಿಕ್ಕ ಸಂದೇಶ ನಂದಿದೆ. ಈ ಶಾಲೆಯಲ್ಲಿ ಅಪಾರವಾದ ಕೊಡುಗೆ ನಮಗೆ ಹಳೆ ವಿದ್ಯಾರ್ಥಿಗಳಿಂದ ಯಾವಾಗಲೂ ಇದೆ. ಇಂತಹ ಒಳ್ಳೆಯ ಕಾರ್ಯಕ್ರಮ ನಡೆಸುವುದು ಮತ್ತು ಇವತ್ತಿನ ನಮ್ಮ ಮುಖ್ಯ ಗುರುಗಳು ಎವರೆಸ್ಟ್ ಕ್ರಾಸ್ತರ ಸಹಕಾರದಿಂದ ಈ ಉತ್ತಮ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ನೀವು ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಿದ್ದು ಅವರಲ್ಲಿ ಮಾತು ಇಲ್ಲ, ಆದರೆ ಅವರು ಖಂಡಿತ ಅದನ್ನು ಮರೆಯುವಂತಿಲ್ಲ. 69 ವರ್ಷಗಳ ನಂತರ ಶಾಲೆಗೆ ಇಲ್ಲಿ ಮೇಲೆ ಬಂದೆ ಅಂತ ಒಬ್ಬರು ಹೇಳಿದರು. ಆದರೆ ಆ ಅನುಭವ ಅವರು ವಿಶಿಷ್ಟವಾದದ್ದು. ಖಂಡಿತ ಇದನ್ನು ಅವರು ಯಾವತ್ತೂ ನೆನಪಿಸುವಂತೆ ಯಾವಾಗಲೂ ಆಗಲಿ. ಇಂತಹ ಅನುಭವ ನಿಮ್ಮಿಂದಾಗಿ ಇನ್ನೂ ಹಲವಾರು ಮಂದಿಗೆ ಸಿಗಲಿ. ಈ ಸಂಘಟನೆ ಬಲಿಷ್ಠವಾಗಿರಲಿ. ಈ ಸಂಘಟನೆಗೆ ಹಳೆ ವಿದ್ಯಾರ್ಥಿ ಸಂಘದ, ಹಿರಿಯ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರನ್ನು ನಾನು ಸ್ಮರಿಸ್ತಾ ಇದ್ದೇನೆ, ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಇಂತಹ ಕಾರ್ಯಗಳಿಂದ ತುಂಬ ಇತರ ವಿದ್ಯಾರ್ಥಿಗಳು ಪ್ರತ್ಯೇಕವಾಗಿ ಸಾಧಕರನ್ನು ನೀವು ಯಾರಂತ ಹುಡುಕಾಡಿಕೊಂಡು ಅವರಿಗಿಂತ ಸನ್ಮಾನ ಕೊಡುವಂಥ ವ್ಯವಸ್ಥೆ ತುಂಬ ಉಲ್ಲೇಖವಾದುದಾರ. ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಎರಡು ಬಹಳ ಮುಖ್ಯವಾದಂಥ ವಿಚಾರಗಳು ಅಂತಂದರೆ, ಒಂದು ಈ ಹೈಸ್ಕೂಲ್, ಕಾಶಿಯ ಹೈಸ್ಕೂಲ್ 60 ವರ್ಷಗಳ ಒಂದು ಒಳ್ಳೆಯ ಇತಿಹಾಸವನ್ನು ಹೊಂದಿ ಈ ಭಾಗದ ವಿದ್ಯಾರ್ಥಿಗಳಿಗೆ, ಸಮಾಜಕ್ಕೆ, ಪ್ರದೇಶಕ್ಕೆ ಒಂದು ಗಣನೀಯವಾದಂತಹ ವಿದ್ಯೆಯನ್ನು ದಾನ ಮಾಡಿದೆ. ಒಂದು ಮಾತಿದೆ, ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ದಾನ ಅಂತಂದರೆ ವಿದ್ಯಾದಾನ ಅಂತ. ಅಂತಹ ಒಂದು ಪುಣ್ಯ ಕೆಲಸವನ್ನು ಈ ಶಾಲೆ ಮಾಡಿದೆ. ಆ ಶಾಲೆಗೆ ನಾವೆಲ್ಲರೂ ಕೂಡ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸೋಣ. ಎರಡನೇದು, ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ತಮ್ಮ ಶಾಲೆಯನ್ನು ಮರೆಯಲಿಲ್ಲ. ಈ ಸಂಘಟನೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾವತ್ತೂ ಒಂದು ದಿವಸ ಕಾರ್ಯಕ್ರಮಕ್ಕೆ ಹೋಗೋದು ಕೂಡ ಇವತ್ತು ನಮಗೆ ಕಷ್ಟ ಆಗಿದೆ. ನಮ್ಮ ಭಾನುವಾರಗಳನ್ನು, ನಮ್ಮ ರಜಾ ದಿವಸಗಳನ್ನು ಕಳ್ಕೊಳ್ಳಿಕ್ಕೆ ಹೆಚ್ಚಿನ ಜನ ತಯಾರಿಲ್ಲ. ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಮನೋರಂಜನಾ ವಿಧಿವಿಧಾನಗಳಲ್ಲಿ ನಾವು ಮುಳುಗಿರ್ತೇವೆ. ಹಾಗಾಗಿ ಕೆಲವೊಮ್ಮೆ ಇಂತಹ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಕೆಲವರಿಗೆ ಮಾತ್ರ ಸಾಧ್ಯ. ಈ ಸಂಘಟಕರನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕು. ಅವ್ರಿಗೂ ಕೂಡ ನಮ್ಮ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ತಿಳಿಸ್ಬೇಕು. ದಯವಿಟ್ಟು ಒಂದು ಚಪ್ಪಾಳೆ ಮೂಲಕ ಈ ಸಂಘಟಕರಿಗೆ. ಒಂದು ಶಾಲೆ ಬಗ್ಗೆ, ಅದು ಬಹಳ ಪವಿತ್ರವಾದಂತಹ ಮಾಡುವ ಕೆಲಸದ ಬಗ್ಗೆ ಮಾತಾಡೋದಷ್ಟು ಸುಲಭ ಅಲ್ಲ. ಪ್ರತಿಯೊಂದು ಶಾಲೆಗೆ ಅದರದ್ದೇ ಆದಂಥ ಒಂದು ವೈವಿಧ್ಯತೆ ಇರುತ್ತೆ, ಅದರದ್ದೇ ಆದಂಥ ಒಂದು ಸಂಸ್ಕೃತಿ ಇರ್ತದೆ. ಆ ಶಾಲೆಯ ಆವರಣದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಒಂದು ರೀತಿಯಾದಂಥ ರೋಮಾಂಚನ ಆಗುತ್ತೆ. ಅದಕ್ಕೆ ವೈಬ್ರೇಷನ್ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳು ನಮಗೆ ನೆನಪಿರೋದಿಲ್ಲ, ಎಲ್ಲವನ್ನೂ ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವು ಘಟನೆಗಳನ್ನು ನಾವು ಯಾವತ್ತೂ ಮರೆಯೋದೇ ಇಲ್ಲ. ನಾನು ಹಲವಾರು ವಿದ್ಯಾಸಂಸ್ಥೆಗಳಲ್ಲಿ ಕಲ್ತಿದ್ದೇನೆ, ಸಾಕಷ್ಟು ಪದವಿಗಳನ್ನು ಪಡೆದುಕೊಂಡಿದ್ದೇನೆ. ಆದರೆ ನಾನು ಓದಿರ್ತಕ್ಕಂಥ ನನ್ನ ಪ್ರೌಢಶಾಲೆ ಇದೆಯಲ್ಲ, ಹೈಸ್ಕೂಲ್, ಅದು ಯಾವತ್ತೂ ನನ್ನ ಮನಸ್ಸಿನಲ್ಲಿ ಬಹಳ ಗಟ್ಟಿಯಾಗಿ ಉಳ್ಕೊಂಡಿದೆ. ಇವತ್ತಿಗೂ ಕೂಡ ಪ್ರತಿ ವರ್ಷ ನಾನು ಆ ಶಾಲೆಗೆ ಹೋಗಿ
ನನಗೆ ಕಲಿಸಿರ್ತಕ್ಕಂಥ ಗುರುಗಳನ್ನು ನೆನಪು ಮಾಡಿಕೊಂಡು ಈಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನನ್ನ ಅನುಭವವನ್ನು ಒಂದೆರಡು ಮಾತುಗಳಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಅಲ್ಲದೆ ಅವಕಾಶ ಸಿಕ್ಕಿದಾಗಲ್ಲ ಆ ಶಾಲೆಗೆ ನನ್ನಿಂದ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನಾನು ಮಾಡ್ತಾಯಿದ್ದೇನೆ. ಹಾಗೆ ನನ್ನಂಥವ್ರು ನೂರಾರು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಒಂದು ಸಣ್ಣ ಗ್ರಾಮಾಂತರ ಪ್ರೌಢಶಾಲೆ ಅದು. ಪಟ್ಟಣದ ಸೊಗಡು ಯಾವುದೂ ಇಲ್ಲ. ಆದರೆ ಆ ಶಾಲೆಯಲ್ಲಿ ಕಲಿತು ಸಂಪೂರ್ಣ ಕನ್ನಡ ಮಾಧ್ಯಮದಲ್ಲೇ ಕಲಿತು ನಾನು ಹೇಗೆ ಸಂತ ಎಲೋಷಿಯಸ್ ಕಾಲೇಜಿಗೆ ಬಂದೆ, ಆ ಸಂತ ಎಲೋಷಿಯಸ್ ಕಾಲೇಜಿನಲ್ಲಿ ಏನೇನು ಸಾಧನೆಗಳನ್ನು ಮಾಡಿದೆ. ಇವತ್ತು ನಾನು 41 ವರ್ಷಗಳಿಂದ ಸಂತ ಎಲೋಷಿಯಸ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನನಗೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಗೌರವ, ಆ ಗೌರವಕ್ಕೆ ಮೂಲವಾದಂಥ ಕಾರಣ ನನ್ನ ಬಲವಾದ ನಂಬಿಕೆ, ನನ್ನ ಆ ಪ್ರೌಢಶಾಲೆ ಅನ್ನೋದು. ಅಲ್ಲಿ ನನಗೆ ಕಲಿಸಿರ್ತಕ್ಕಂಥ ಇಂಗ್ಲೀಷ್ ಪ್ರಾಧ್ಯಾಪಕರು, ನನಗೆ ಕಲಿಸಿರ್ತಕ್ಕಂಥ ಗಣಿತ ಅಧ್ಯಾಪಕರು, ಸಮಾಜಶಾಸ್ತ್ರ ಅಧ್ಯಾಪಕರು ಅಂಥವ್ರನ್ನ ನಾನು ನನ್ನ ಜೀವಮಾನದಲ್ಲಿ ಮರೆಯೋದೇ ಇಲ್ಲ. ಆ ಕಲಿಸೋ ರೀತಿ ಮತ್ತು ವಿದ್ಯಾರ್ಥಿಗಳ ಮೇಲೆ ಬೀರುವಂಥ ಪ್ರಭಾವ ನೋಡಿ. ಮಾನವೀಯ ಸಂಬಂಧಗಳು ಹುಟ್ಕೊಳ್ಳೋದು ಹಾಗೆ ಏಕಾಏಕಿ ಹುಟ್ಕೊಳ್ಳಲ್ಲ. ಅಲ್ಲಿ ಒಂದು ಅವಿನಾಭಾವ ಸಂಬಂಧ ಬೆಳಿಬೇಕಾದ್ರೆ ಅವರಲ್ಲಿ ಸಾಕಷ್ಟು ಪ್ರತಿಭೆ ಇರಬೇಕಾಗತ್ತೆ. ಆ ಪ್ರತಿಭೆಯನ್ನು ಧಾರೆ ಎರೆಯತಕ್ಕಂಥ ಮನೋಭಾವ ಕೂಡ ಇರಬೇಕಾಗತ್ತೆ ಮತ್ತು ಪ್ರೀತಿ ಇರಬೇಕಾಗತ್ತೆ. ಅಂತಹ ಅಧ್ಯಾಪಕರನ್ನು ನೀವು ಇವತ್ತು ನೆನಪು ಮಾಡಿಕೊಂಡ್ರಿ. ಇಲ್ಲಿ ಅವರ ಪ್ರೀತಿಯನ್ನು, ಅವರ ಪ್ರತಿಭೆಯನ್ನು ಈ ಶಾಲೆಗೆ ಅವರು ಧಾರೆ ಎರೆದರು. ಅದರ ಪರಿಣಾಮ ಏನಾಯಿತು? ಇವತ್ತು ಇಂತಹ ಒಂದು ಪ್ರೌಢಶಾಲೆ ಒಂದು ವಿಶೇಷವಾದಂಥ ಒಂದು ಸಂಸ್ಕೃತಿಯನ್ನು ನಿರ್ಮಾಣ ಮಾಡಲು ಸಹಕಾರಿಯಾಯಿತು. ಅದಕ್ಕೆ ವಿಶೇಷವಾದಂಥ ಅರ್ಥ ಇದೆ. ಅದು ಭಾಳ ದೊಡ್ಡ ಸೇವೆ. ಅದು ಇದಕ್ಕಿಂತ ದೊಡ್ಡ ಸೇವೆ ಯಾವುದು ಅಂತ ನನಗಂತೂ ಅನಿಸೋದಿಲ್ಲ. ನಾನು ಯಾವತ್ತೂ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಮಹತ್ವ ಕೊಡ್ತೇನೆ. ಯಾಕೆಂದರೆ ನಮ್ಮ ಎಲ್ಲ ಅಸ್ತಿತ್ವಕ್ಕೆ, ಸಮಾಜದಲ್ಲಿ ನಮ್ಮ ಎಲ್ಲ ಅಸ್ತಿತ್ವಕ್ಕೆ ಮೂಲವಾದಂತಹ ಒಂದು ಅಡಿಪಾಯ ಅಂದರೆ ಅದು ನಾವು ಪಡೆದುಕೊಳ್ತಕ್ಕಂಥ ಶಿಕ್ಷಣ. ಅದೊಂದು ಸಂಸ್ಕೃತಿ ಅಂತ ನಾನು ಈಗಾಗಲೇ ಹೇಳಿದೆ. ನಾನು ಎಷ್ಟೋ ಬಾರಿ ಹೇಳ್ತಾ ಇರ್ತೇನೆ, ಬರೀ ಇನ್ಫಾರ್ಮೇಷನ್ನಿಂದ ನಾವು ಜ್ಞಾನವಂತರಾಗೋದಿಲ್ಲ, ನಾವು ವಿದ್ಯಾವಂತರಾಗೋದಿಲ್ಲ. ವಿದ್ಯಾವಂತರಲ್ಲ, ಜ್ಞಾನವಂತರಲ್ಲ. ನಾವು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರಲ್ಲಿ ಆ ಬದ್ಧತೆ ಇಲ್ವೋ, ಯಾರಲ್ಲಿ ಆ ಕಂಪ್ಯಾಷನ್ ಇಲ್ವೋ, ಯಾರಲ್ಲಿ ಆ ಕರುಣೆ ಇಲ್ವೋ, ಯಾರಲ್ಲಿ ಆ ಪ್ರೀತಿ ಇಲ್ವೋ ಅವರೆಲ್ಲ ಜ್ಞಾನವಂತರಾಗೋದಿಲ್ಲ, ಕೇವಲ ವಿದ್ಯಾವಂತರಾಗ್ತಾರೆ. ಆ ವಿದ್ಯಾವಂತರನ್ನ ವಿದ್ಯೆಯ ಜೊತೆಗೆ ಜ್ಞಾನವನ್ನು, ವಿವೇಕವನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಆ ಶಿಕ್ಷಣ ಸಂಸ್ಥೆ ಮಾಡ್ತಾ ಹೋಗ್ತದೆ. ಅವರು ಭಾಳ ನಿಸ್ವಾರ್ಥವಾಗಿ ಮಾಡ್ತಾರೆ. ಒಂದು ಹೈಸ್ಕೂಲ್ ನಡೆಸೋದಂದ್ರೆ ಅಷ್ಟು ಸುಲಭ ಅಲ್ಲ. ಅದರ ಹಿಂದೆ ಸಾಕಷ್ಟು ಅನುಭವಗಳಿವೆ, ಸಾಕಷ್ಟು ನೋವುಗಳು ಕೂಡ ಇರ್ತವೆ, ಸಾಕಷ್ಟು ಭಾವನೆಗಳು ಕೂಡ ಇರ್ತವೆ. ಸೊ ಆ ನಿಟ್ಟಿನಲ್ಲಿ ಒಂದು ಹಳೆಯ ವಿದ್ಯಾರ್ಥಿ ಸಂಘಟನೆ ಯಾವ ರೀತಿಯಲ್ಲಿ ಸ್ಪಂದಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು 2-3 ವಿಚಾರಗಳನ್ನು ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಭಾಳ ಮುಖ್ಯವಾಗಿ ನೋಡಿ, ಹೀಗೆ ಸೇರೋದು ಒಂದು ಸಂಘಟನೆ. ಈ ಸಂಘಟನೆ ಇದ್ದಿದ್ದರಿಂದ ನೋಡಿ ಇಂತಹ ಮಹನೀಯರು ಇವತ್ತು 50, 60, 69 ವರ್ಷ 69 ವರ್ಷದ ನಂತರ ಈ ಶಾಲೆಯ ಆವರಣಕ್ಕೆ ಬಂದರು. ಹಳೆಯ ನೆನಪುಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರು ತುಂಬ ಭಾವನಾತ್ಮಕವಾಗಿರ್ತಾರೆ. ಈ ಸನ್ಮಾನ ಅಂತ ನಾವು ಮಾಡಿದೇವಲ್ಲ, ಇದು ಕೇವಲ ಒಂದು ಶಾಲು ಹೊತ್ಸೋದು ಅಥವಾ ಮೈಸೂರು ಪೇಟ ಹಾಕೋದು ಅಷ್ಟೇ ಅಲ್ಲ. ಇದರ ಹಿಂದೆ ಇರ್ತಕ್ಕಂಥ ಭಾವನೆ ಇದೆಯಲ್ಲ, ಅದು ಮನುಷ್ಯನಿಗೆ, ಅದು ಅವರ ಇಡೀ ವಯಸ್ಸಿನಲ್ಲಿ ನಾವು 60ರ ಗಡಿ ದಾಟಿ 70ರ ಗಡಿ ದಾಟಿದವಾಗ ನಮ್ಮ ಜೀವನದ ಹಿಂದಿನ ಘಟನೆಗಳನ್ನೆಲ್ಲ ಮೆಲುಕು ಹಾಕ್ತಾ ಹೋದಾಗ ನಮಗೆ ಒಂದು ರೀತಿಯಾದಂಥ ರೋಮಾಂಚನ ಮತ್ತು ಒಂದು ರೀತಿಯಾದಂತಹ ಆ ಹಳೆಯ ನೆನಪುಗಳಿಂದ ಜೀವನದ ಸಾರ್ಥಕತೆ ಬಗ್ಗೆ ನಾವು ಮುಂದೆ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇವೆ. ಅದು ಬಹಳ ಮುಖ್ಯ. ನೋಡಿ, ಅವರು ಇವತ್ತು ಈ ಶಾಲೆಗೆ ನೀವು ಅವನು ಕರೆದು ಗೌರವಿಸಿದ್ರಿಂದ ಈ ಶಾಲೆಗೆ ಹೆಚ್ಚು ಗೌರವ ಸಿಕ್ಕಿದಾಗಾಯಿತು, ಈ ಸಮಾಜಕ್ಕೆ ಗೌರವ ಸಿಕ್ಕಿದಾಗಾಯಿತು, ಮುಂದೆ ಈ ಶಾಲೆಗೆ ಇದರಿಂದ ಅನುಕೂಲ ಆಗತ್ತೆ. ಅಂತಹ ಕೆಲಸವನ್ನು
ಈ ಹಳೆಯ ವಿದ್ಯಾರ್ಥಿ ಸಂಘಟನೆಗಳು ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರಪಂಚದಲ್ಲಿ ತಮ್ಗೆ ಗೊತ್ತಿದೆ ಭಾಳ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳು ಇವೆ. ತಾವು ಕೇಳಿದಿರಿ, ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಕೇಳಿದಿರಿ, ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಅಂತ ಕೇಳಿದಿರಿ, ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾನಿಲಯ ಅಂತ ಕೇಳಿದಿರಿ. ಅವೆಲ್ಲ ಯಾವ ರೀತಿಯಲ್ಲಿ ನಡೀತಾ ಇದೆ ಗೊತ್ತಾ ನಿಮಗೆ? ಅದು ಸರ್ಕಾರದ ಅನುದಾನದಿಂದ ಯಾವ ವಿಶ್ವವಿದ್ಯಾನಿಲಯಗಳು ನಡೀತಾ ಇಲ್ಲ. ನಮ್ಮಲ್ಲಿ ಹೆಚ್ಚಾಗಿ ನಾವು ಸರ್ಕಾರದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳನ್ನು ನೋಡ್ತಾ ಇದ್ದೇವೆ. ಆದರೆ ಪ್ರಪಂಚದ ಅತ್ಯುನ್ನತ ವಿದ್ಯಾಸಂಸ್ಥೆಗಳು, ಅತ್ಯುನ್ನತ ವಿಶ್ವವಿದ್ಯಾನಿಲಯಗಳು ಅವರ ಸ್ವಂತ ಶಕ್ತಿಯಿಂದ ನಿಂತಿವೆ, ಅವರ ಹಳೆಯ ವಿದ್ಯಾರ್ಥಿಗಳ ಶಕ್ತಿಯಿಂದ ನಿಂತಿವೆ. ಹೇಗೆ ನಿಂತಿವೆ ಅಂದರೆ, ಹಳೆಯ ವಿದ್ಯಾರ್ಥಿಗಳು ಆ ರೀತಿ ದಾನ ಮಾಡ್ತಾರೆ. ಒಂದನೇದಾಗಿ ನಾನು ಹೇಳಿದೆ, ನಾವು ನಮ್ಮ ಶಾಲೆಗೆ ಪುನಃ ವಾಪಸ್ ಬಂದು ಆ ಶಾಲೆಯ ಆವರಣದಲ್ಲಿ ನೆನಪುಗಳನ್ನು ಮಾಡಿಕೊಂಡು ಆ ಶಾಲೆಗೆ ಒಂದು ರೀತಿಯಾದಂಥ ನಾವೊಂದು ಮಾರಲ್ ಶಕ್ತಿ ಅಂತ ಹೇಳ್ತೀವಲ್ಲ, ನೈತಿಕ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮುಂದೆ ಹೋಗಿ ಇವತ್ತಿನ ಕಾಲಕ್ಕೆ, ಇವತ್ತಿನ ಅಗತ್ಯಕ್ಕೆ, ಕಾಲಮಾನಕ್ಕೆ ತಕ್ಕಂಥ ಶಿಕ್ಷಣವನ್ನು ನಾವು ಕೊಡುವಂಥ ದೊಡ್ಡ ಸವಾಲು ನಮ್ಮ ಎದುರುಗಡೆ ಇದೆ. ಗುಣಮಟ್ಟದ ಶಿಕ್ಷಣ ಕೊಡಬೇಕು. ನಾವು ಅವ್ರನ್ನ ಜ್ಞಾನವಂತರನ್ನಾಗಿ ಮಾಡಬೇಕು. ಮತ್ತು ಪ್ರತಿಯೊಂದು ಶಾಲೆಗೂ ಅದರದ್ದೇ ಆದಂಥ ಒಂದು ಧ್ಯೇಯವಾಕ್ಯ ಇರುತ್ತೆ, ಅವ್ರದ್ದೇ ಆದಂಥ ಒಂದು ವಿಷನ್ ಇರ್ತದೆ. ಅದು ಎಲ್ಲ ಶಾಲೆಗೂ ಒಂದೇ ರೀತಿ ಅಲ್ಲ. ಆ ಶಾಲೆಯ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳು ಅದಕ್ಕೆ ಒಂದು ಆದರ್ಶವನ್ನು ನಿರ್ಮಾಣ ಮಾಡಿರ್ತಾರೆ. ಅದಕ್ಕೆ ನಾವು ಶಕ್ತಿ ಕೊಡ್ತಾ ಹೋಗ್ತೇವೆ. ಆ ವಿದ್ಯಾರ್ಥಿಗಳು ಎಷ್ಟೋ ಜನ ತಿಳ್ಕೊಳ್ತಾರೆ ಬರೀ ಗುರುಗಳ ಮೂಲಕ ಕಲಿತಾರೆ ಅಂತ. ಇಲ್ಲ, ಆ ಶಾಲೆಯ ಆವರಣ, ಆ ಶಾಲೆಯ ಪರಿಸರ, ಶಾಲೆಯ ವಿದ್ಯಾರ್ಥಿಗಳು, ಶಾಲೆಯ ಕಾರ್ಯಕ್ರಮಗಳು ಮತ್ತು ಶಾಲೆಯ ಸಂಸ್ಕೃತಿ ನಮಗೆ ಕಲಿಸ್ತಾ ಹೋಗುತ್ತೆ. ಹಾಗಾಗಿ ಈ ಹಳೆಯ ವಿದ್ಯಾರ್ಥಿ ಸಂಘಟನೆ, ಆ ಸಂಘಟನೆಯನ್ನು ಜೀವಂತವನ್ನಾಗಿ ಇರಿಸಿ ತುಂಬ ಲೈವ್ಲಿಯಾಗಿ ಅದು ನಡ್ಕೊಂಡು ಹೋಗೋ ರೀತಿಯಲ್ಲಿ ಅವರು ಏನು ತಮ್ಮ ಪ್ರಯತ್ನವನ್ನು ಮಾಡ್ತಾರೆ, ಅದೇ ರೀತಿಯಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಧನ ಸಹಾಯ ಕೂಡ. ನಾನು ಅನೇಕ ಶಾಲೆಗಳಲ್ಲಿ ಭಾಳ ಹತ್ತಿರದಿಂದ ನೋಡಿದ್ದೇನೆ. ಹಳೆಯ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಸಹಾಯ ಇದೆಯಲ್ಲ, ಅದು ಕೂಡ ಫಂಡಿಂಗ್. ಇದು ಸಾಮಾನ್ಯದ ವಿಷಯ ಅಲ್ಲ. ನಮ್ಮಲ್ಲಿ ಇಂತಹ ಸಂದರ್ಭಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದೊಂದು ವಿಚಾರ ಇದೆ. ನಾವು ಹೆಚ್ಚಿನ ಜನ ಏನು ಗೊತ್ತಾ, ವಿ ವಾಂಟ್ ಟು ರಿಸೀವ್, ನಮಗೇನು ಸಿಗುತ್ತೆ ಅಂತ ನೋಡ್ತಾ ಇರ್ತೇವೆ. ನಮ್ಮಲ್ಲಿ ಶಿಕ್ಷಣ ಅನ್ನೋದು ನಮಗೊಂದು ಬದುಕನ್ನು ಕಲಿಸ್ಲಿಕ್ಕೆ, ಬದುಕನ್ನು ನಿರ್ವಹಿಸಲಿಕ್ಕೆ ಮಾತ್ರ ಶಿಕ್ಷಣ ಅಲ್ಲ. ಹೆಚ್ಚಿನ ಜನ ಅವರ ಬದುಕನ್ನು ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರದ್ದೇ ಆದಂಥ ಒಂದು ಕುಟುಂಬ, ಅವರ ಮಕ್ಕಳು, ಆ ಕುಟುಂಬ, ಇವ್ರ ಜೊತೆಗೆ ಇನ್ನೂ ಮುಂದಿನ ಜನಾಂಗಕ್ಕೂ ಕೂಡ ತಮ್ಮ ಕುಟುಂಬ, ತಮ್ಮ ಮಕ್ಕಳು, ತಮ್ಮ ಫ್ಯಾಮಿಲಿ ಬಗ್ಗೆನೇ ಹೆಚ್ಚು ಯೋಚನೆ ಮಾಡೋದು ಸಾಮಾನ್ಯ ಜನರ ಸ್ವಭಾವ. ನಾವು ಹೆಚ್ಚು ಮುಂದಕ್ಕೆ ಉಳಿಸ್ಕೊಳ್ಳುವಂಥದ್ದು, ನಮ್ಮ ಎಲ್ಲ ಗಳಿಕೆಯನ್ನು ಮುಂದೆ ಅದನ್ನು ಉಳಿಸಿ, ಅದನ್ನು ರಕ್ಷಣೆ ಮಾಡಿ ಬಹಳ ಜೋಪಾನವಾಗಿಟ್ಟು ಮುಂದಿನ ಜನಾಂಗಕ್ಕೆ ಅದನ್ನು ಕೊಡ್ತೇವೆ ಅನ್ನೋ ಒಂದು ಭ್ರಮೆಯಲ್ಲಿರ್ತೇವೆ. ಆದರೆ ನಮ್ಮ ಧರ್ಮ ಏನು ಹೇಳುತ್ತೆ ಅಂತಂದರೆ, ಎಲ್ಲ ಧರ್ಮ ಕೂಡ, ನಮ್ಮ ಧರ್ಮ ಏನು ಹೇಳುತ್ತೆ, ಯಾವುದೇ ಧರ್ಮ ಇಲ್ಲಿ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ನಮ್ಮ ಧರ್ಮ ಏನು ಹೇಳುತ್ತೆ ಅಂತಂದರೆ ನಾವು ಸದಾಕಾಲ ಕೊಡಬೇಕು ಅಂತ. ಗಿವಿಂಗ್ ಗಿವ್ಸ್ ದ ಗ್ರೇಟೆಸ್ಟ್ ಜಾಯ್. ಇದು ಎಷ್ಟೋ ಜನರಿಗೆ ಅರ್ಥನೇ ಆಗೋಲ್ಲ. ಕೊಡೋದಿದೆಯಲ್ಲ, ದಾನ ಮಾಡೋದಿದೆಯಲ್ಲ, ಅದು ನಮ್ಮ ಮನುಷ್ಯನಿಗೆ ಕೊಡ್ತಕ್ಕಂಥ ಆನಂದನ ಬೇರೆ ಯಾವುದೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ತಿಳ್ಕೊಂಡಿದ್ದೇನು, ನಮಗೆ ಬಂದಷ್ಟು, ನಾವು ಶೇಖರಣೆ ಮಾಡಿದಷ್ಟು, ನಾವು ಗಳಿಸಿದಷ್ಟು ನಮಗೆ ಆನಂದ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೇವೆ. ನಾವು ಕೊಟ್ಟಷ್ಟು, ನಾವು ಹಂಚಿಕೊಂಡಷ್ಟು ಅದರ ಆನಂದ ಜಾಸ್ತಿ ಆಗುತ್ತೆ ಅಂತ. ನೋಡಿ, ಈ ಸಂಪತ್ತು ಎರಡಿದೆ. ಒಂದು ವಿದ್ಯಾಸಂಪತ್ತಿಗೆ ಒಂದು ಮಾತಿದೆ, ಏನು ಗೊತ್ತಾ, ವಿದ್ಯಾಸಂಪತ್ತು ಮಾತ್ರ ಅದನ್ನು ಬೇರೆಯವ್ರ ಜೊತೆಗೆ ಹಂಚಿಕೊಂಡ್ರೆ ಅದು ಜಾಸ್ತಿ ಆಗತ್ತಂತೆ. ಬೇರೆ ಎಲ್ಲ ಸಂಪತ್ತು ಕೂಡ ಬೇರೆಯವ್ರ ಜೊತೆಗೆ ಹಂಚ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತಂತೆ. ಸೊ ಆ ಸಂಪತ್ತಿನ ಜೊತೆಗೆ ನಮ್ಮ ಸಂಪತ್ತನ್ನು ಸೇರಿಸ್ಬೇಕು. ನನಗೆ ಆಶ್ಚರ್ಯ ಆಗುತ್ತೆ, ಎಷ್ಟೋ ಸರಿ
ಕೆಲವರ ಮನೋಭಾವ ನೋಡಿದಾಗ ನಮ್ಮಲ್ಲಿ ನಮ್ಮ ಸಂತ ಹೈಸ್ಕೂಲ್ ಪ್ರೌಢಶಾಲೆಯ ಒಬ್ಬ ವಿದ್ಯಾರ್ಥಿ, ಅವ್ರ ಹೆಸರನ್ನ ಇಲ್ಲೇ ಹೇಳಲೇಬೇಕಾಗುತ್ತೆ, ಅರವಿಂದ ಅಡಿಗ ಅಂತ. ತಾವು ಕೇಳಿದ್ದೀರಿ ಅವ್ರ ಹೆಸರನ್ನ. ಅವರು ಭಾಳ ಶ್ರೇಷ್ಠ ವ್ಯಕ್ತಿ, ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾದವರು. ವೈಟ್ ಟೈಗರ್ ಅನ್ನೋ ಅವರ ನಾವೆಲ್ಗೆ ವಿಶೇಷವಾದಂಥ ಜಾಗತಿಕ ಪ್ರಶಸ್ತಿಯನ್ನು ಪಡೆದವರು. ಅವರಿಗೆ ಕೆಲವು ಕೋಟಿ ರೂಪಾಯಿಗಳ ಪ್ರಶಸ್ತಿ ಬಂತು. ಅವರ ಪ್ರಶಸ್ತಿ 1 ಕೋಟಿ ರೂಪಾಯಿ ಮತ್ತು ಅವರ ಪುಸ್ತಕ ಮಾರಾಟದಿಂದ ಕೆಲವು ಕೋಟಿ ರೂಪಾಯಿ ಬಂತು. ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಅವರು ಆ ಎಲ್ಲ ಹಣವನ್ನು 1 ರೂಪಾಯಿಯನ್ನು ಕೂಡ ಅವರು ಇಟ್ಕೊಳ್ಳದೆ ಆ ಎಲ್ಲ ಹಣವನ್ನು ಅವರು ಓದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗೆ ದಾರ ಎರೆದಿದ್ದಾರೆ, ದಾನ ಮಾಡಿದ್ದಾರೆ. ಅದು ಯಾರ ಹೆಸರಿನಲ್ಲಿ? ಅಲ್ಲೂ ಕೂಡ ನಮ್ಮ ಸ್ವಾರ್ಥ ಇರುತ್ತೆ. ಎಷ್ಟೋ ಜನ ಹೇಳ್ತಾರೆ, ನಾನು ಹಣ ಕೊಡ್ತೇನೆ, ಆದರೆ ಆ ರೂಮಿಗೆ ನನ್ನ ಹೆಸರು ಇಡಬೇಕು, ನನ್ನ ತಂದೆ ಹೆಸರು ಇಡಬೇಕು, ನನ್ನ ಅಜ್ಜನ ಹೆಸರು ಇಡಬೇಕು. ಇವೆಲ್ಲ ಕೆಲವು ಕಂಡೀಷನ್ ಇರುತ್ತೆ ದಾನಕ್ಕೆ. ಆ್ಯಕ್ಚುಲಿ ಫಂಡಿಂಗ್ ಒಳಗೆ ಕಂಡೀಷನ್ ನಡೆಯೋಲ್ಲ. ಆದರೆ ಅರವಿಂದ ಅಡಿಗ ಮಾಡಿರ್ತಕ್ಕಂಥ ಪುಣ್ಯ ಕೆಲಸ ಏನು ಅನ್ನೋದು ಕೆಲವು ಸಲ ಇವೆಲ್ಲ ನಮಗೆ ಸಮಾಜಕ್ಕೆ ಒಂದು ಪಾಠ ಆಗೋದು. ಒಂದೇ ಒಂದು ಬಾರಿಯೂ ಕೂಡ ಅವರು ತಮ್ಮ ಕುಟುಂಬದ ತನ್ನ ಹೆಸರಿನಲ್ಲಿ ಯಾವುದೇ ದಾನವನ್ನು ಮಾಡಿಲ್ಲ. ಅವರು ದಾನ ಮಾಡಿರೋದು ಅವ್ರಿಗೆ ಕಲಿಸಿರ್ತಕ್ಕಂಥ ಪ್ರತಿಯೊಬ್ಬ ಗುರುವಿನ ಹೆಸರಿನಲ್ಲಿ ಅವರು ದಾನ ಮಾಡಿದ್ದಾರೆ. ಕೆಲವು ಕೋಟಿ ರೂಪಾಯಿಗಳನ್ನು ಅವರ ಗುರುವಿನ ಹೆಸರಿನಲ್ಲಿ, ಅವರಿಗೆ ಕಲಿಸಿರ್ತಕ್ಕಂಥ ಹೆಡ್ ಮಾಸ್ಟರ್, ಅವ್ರಿಗೆ ಕಲಿಸಿರ್ತಕ್ಕಂಥ ಗಣಿತ ಅಧ್ಯಾಪಕರು, ಅವ್ರಿಗೆ ಕಲಿಸಿರ್ತಕ್ಕಂಥ ಇಂಗ್ಲೀಷ್ ಅಧ್ಯಾಪಕರ ಹೆಸರಿನಲ್ಲಿ 50 ಲಕ್ಷ 1 ಕೋಟಿ ರೂಪಾಯಿ ದಾನ ಮಾಡಿದ್ದಾರೆ. ಎಲ್ಲೂ ಕೂಡ ಅವ್ರ ಹೆಸರನ್ನು ಹೇಳೋಲ್ಲ, ಯಾವ ವೇದಿಕೆಗೂ ಅವ್ರು ಬರೋಲ್ಲ. ಈಗ ನಮ್ಮದು ಕೂಡ ಒಂದು ಹಳೆ ವಿದ್ಯಾರ್ಥಿ ಸಂಘಟನೆ ಇದೆ ಸಂತ ಅಲೋಷಿಯಸ್ ಕಾಲೇಜ್ನಲ್ಲಿ. ಪ್ರತಿ ವರ್ಷ ಜನವರಿ 12ನೇ ತಾರೀಕು ಆ ಫೌಂಡೇಶನ್ ಡೇ ದಿವಸ ಎಲ್ಲರೂ ಸೇರ್ತಾರೆ. ಅದು 12ನೇ ತಾರೀಕು ಒಂದು ರೀತಿಯಾದಂಥ ಸಮಾರಂಭ. ಅದು ಸಮಾರಂಭ ಅಂತಂದರೆ ಹಳೆ ವಿದ್ಯಾರ್ಥಿಗಳ ಸಂತೋಷ ಕೂಟ, ಅದು ಸಮ್ಮೇಳನ. ಆದರೆ ಅದ್ರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ. ಆ ಶಕ್ತಿ ಏನು ಅಂತಂದರೆ, ನಮ್ಮ ಕಾಲೇಜಿನ ಎಲ್ಲ ಆಗು ಹೋಗುಗಳಲ್ಲಿ ಅವರು ಭಾಗಿಯಾಗ್ತಾರೆ. ಕಾಲೇಜಿನ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನೇರವಾಗಿ ಭಾಗಿಯಾಗ್ತಾರೆ. ನೀವು ನೋಡಿದ್ದೀರಿ, ಸಂತ ಅಲೋಷಿಯಸ್ ಕಾಲೇಜಲ್ಲಿ ನಮ್ಮದು ವಿಶ್ವಮಟ್ಟದ ಒಂದು ಸ್ವಿಮ್ಮಿಂಗ್ ಪೂಲ್ ಬಂದಿದೆ. ಕಳೆದ 1 ವರ್ಷದಲ್ಲಿ ಸುಮಾರು 6 ಕೋಟಿ ರೂಪಾಯಿದಂಥ ಒಂದು ಸ್ವಿಮ್ಮಿಂಗ್ ಪೂಲನ್ನು ನಾವು ಕಟ್ಟಿದ್ದೇವೆ. ಅದನ್ನು ಮಂಗಳೂರಿನ ಎಲ್ಲ ನಾಗರಿಕರು ಇವತ್ತು ಬಳಸ್ತಾ ಇದ್ದಾರೆ. ಅದರ ಹಿಂದೆ ಇರ್ತಕ್ಕಂಥ ಶಕ್ತಿ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘಟನೆ. ಒಂದು ಹಳೆ ವಿದ್ಯಾರ್ಥಿ ಸಂಘಟನೆ ಮನಸ್ಸು ಮಾಡಿದರೆ ಏನು ಮಾಡ್ಬೋದು ಅನ್ನೋದಕ್ಕೆ ಕೆಲವೇ ಉದಾಹರಣೆಗಳನ್ನು ನಾನು ಕೊಡ್ತಾ ಇದ್ದೇನೆ. ಇದೆಲ್ಲ ಸಾಧ್ಯತೆ ಇರೋದು ಎಲ್ಲಿ ಅಂತಂದರೆ, ಈ ಕಾಶ್ಯ ಪ್ರೌಢಶಾಲೆಯ ಆಡಳಿತ ಸಂಸ್ಥೆ ಮತ್ತು ಈ ಹಳೆ ವಿದ್ಯಾರ್ಥಿ ಸಂಘಟನೆ ಒಟ್ಟಾಗಿ ಕೆಲಸ ಮಾಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಇನ್ನೂ ರೀತಿಯಲ್ಲಿ ಹಳೆ ವಿದ್ಯಾರ್ಥಿ ಸಂಘಟನೆ ಸಹಾಯ ಮಾಡ್ಬೋದು. ಕೆಲವರು ಏನು ತಿಳ್ಕೊಂಡಿದ್ದಾರೆ, ಬರೀ ಹಣ ಸಹಾಯ ಕೊಡೋದೇ ಹಳೆ ವಿದ್ಯಾರ್ಥಿ ಸಂಘಟನೆ ಕೆಲಸ ಅಂತ ನಾನು ಯಾವತ್ತೂ ಹೇಳಿಲ್ಲ. ಒಂದು ಶಿಕ್ಷಣ ಸಂಸ್ಥೆಗೆ ಅವರು ಕೊಡ್ತಕ್ಕಂಥ ನೈತಿಕವಾದಂಥ ಬಲ ಮತ್ತು ನೈತಿಕವಾದಂಥ ಒಂದು ಸ್ಥೈರ್ಯ ಅದು ಭಾಳ ಮುಖ್ಯ ಅಂತ ನಾನು ನಿಮಗೆ ಹೇಳಿದೆ. ಅದೇ ರೀತಿಯಲ್ಲಿ ಎಷ್ಟೋ ಸಾರಿ ನೋಡಿ, ಇವೆಲ್ಲ ಒಂದು ರೀತಿಯಾದಂಥ ನೈತಿಕ ಬಲ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ನಮಗೂ ಕೂಡ ಏಳು ಬೀಳುಗಳಿರ್ತವೆ. ದೇರ್ ವಿಲ್ ಬಿ ಹ್ಯಾಪಿಯರ್ ಡೇಸ್ ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ಸ್ಯಾಡ್ ಡೇಸ್ ಫಾರ್ ಎನ್ ಇನ್ಸ್ಟಿಟ್ಯೂಷನ್. ಸಾಕಷ್ಟು ವಿಷಯಗಳು ಬರ್ತದೆ. ಯಾರೋ ಒಬ್ಬರು ಎನ್ಕ್ರೋಚ್ ಮಾಡ್ಬೋದು, ಶಾಲೆಯ ಕಾಂಪೌಂಡನ್ನು ಹೊಡೆದಾಕ್ಬೋದು, ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಸಹ ಶಾಲೆಗೆ ಬರ್ಬೋದು. ಅಂತಹ ಸಮಸ್ಯೆಗಳು ಬಂದಾಗ ಆ ಶಾಲೆಗೆ ಒಂದು ಶಕ್ತಿಯಾಗಿ ನಿಲ್ಲುವಂಥ ಕೆಲಸವನ್ನು ಕೂಡ ಹಳೆ ವಿದ್ಯಾರ್ಥಿ ಸಂಘಟನೆ ಮಾಡಬಲ್ಲದು. ಇನ್ನು ಕೆಲವು ಕೆಲಸ ನೀವು ಮಾಡಿದ್ದೀರಿ, ಇದು ಭಾಳ ಒಳ್ಳೆಯ ಕೆಲಸ ನೋಡಿ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕೆಲಸಗಳು, ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಹಂಚುವಂಥ ಕೆಲಸ ಮಾಡೋದು. ಅದು ಯಾಕೆ, ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಹಳೆ ವಿದ್ಯಾರ್ಥಿ ಸಂಘಟನೆಗಳು ಮಾಡ್ಬೋದು. ಒಂದು ವ್ಯವಸ್ಥೆಯನ್ನು ರೂಪಿಸ್ಬೋದು. ಇವತ್ತು ನಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡುವಂಥ ದೊಡ್ಡ ಸವಾಲು ನಮ್ಮ ಎದುರುಗಡೆ ಇದೆ. ಕಂಪ್ಯೂಟರ್ ಸ್ಕಿಲ್ಸ್ ಇರ್ಬೋದು, ಲ್ಯಾಂಗ್ವೇಜ್ ಸ್ಕಿಲ್ಸ್ ಇರ್ಬೋದು, ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರ್ಬೋದು, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಇರ್ಬೋದು. ಇವೆಲ್ಲ ಹೈಸ್ಕೂಲ್ ಮಟ್ಟದಲ್ಲೇ ನಾವು ನಮ್ಮ ಮಕ್ಕಳಿಗೆ ನೀಡುವಂಥ ದೊಡ್ಡ ಸವಾಲು ನಮ್ಮ ಎದುರುಗಡೆ ಇದೆ. ಅಂಥ ಇವೆಲ್ಲ ಸರ್ಕಾರದಿಂದ ಸಹಾಯ ಸಿಗೋದಿಲ್ಲ ಇದಕ್ಕೆಲ್ಲ. ಮತ್ತು ಒಂದು ಹೈಸ್ಕೂಲ್ ನಡೆಸೋಲ್ಲಿ ಅಧ್ಯಾಪಕರಿಗೆ ವೇತನ ಕೊಡಬೇಕು, ಎಲ್ಲ ನಿರ್ವಹಣೆ ಖರ್ಚನ್ನು ಅವ್ರು ನೋಡ್ಕೊಳ್ಬೇಕು, ಎಲ್ಲವನ್ನೂ ಅವ್ರಿಗೆ ನೋಡ್ಕೊಳ್ಳಿಕ್ಕಾಗಲ್ಲ. ಹಳೆ ವಿದ್ಯಾರ್ಥಿ ಸಂಘಟನೆ ಇದನ್ನು ಕೂಡ ಮಾಡಬಹುದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯ ಇರತಕ್ಕಂಥ ಸೌಲಭ್ಯಗಳನ್ನು ಒದಗಿಸುವಲ್ಲಿ
ಒಂದು ಕುಡಿಯೋ ನೀರು ಇರ್ಬೋದು. ಈಗಾಗಲೇ ಹೇಳಿದರು ಅವರು, ವರದಿಯಲ್ಲಿ ಹೇಳಿದರು, ಹೆಲ್ತ್ ಆರೋಗ್ಯವಾದಂಥ ಆರೋಗ್ಯ ಸೌಲಭ್ಯಗಳನ್ನು ಕೊಡೋದು ಹೇಗೆ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕೊಡೋದು ಹೇಗೆ ಅನ್ನೋದನ್ನು ಕೂಡ ಅವ್ರು ಹೇಳಿದರು. ಹಾಗೆ ಸುಮಾರು 8-9 ವಿವಿಧ ಸ್ತರಗಳಲ್ಲಿ ಈ ಹಳೆ ವಿದ್ಯಾರ್ಥಿ ಸಂಘಟನೆ ಬಹಳ ವಿಶಿಷ್ಟವಾಗಿ ಪರಿಣಾಮಕಾರಿಯಾಗಿ ಆಡಳಿತ ಮಂಡಳಿ ಜೊತೆಗೆ ಸೇರಿ ಆ ಸಂಸ್ಥೆಗೆ ಜೀವ ಕೊಡುವಂತಹ, ಆ ಸಂಸ್ಥೆಗೆ ಚೈತನ್ಯ ಕೊಡುವಂಥ ಕೆಲಸವನ್ನು ಮಾಡ್ಬೋದು. ಕೊನೆಯದಾಗಿ ಇದನ್ನು ಹೇಗೆ ಮಾಡ್ಬೋದು ಅಂತ ಅಷ್ಟೇ. ಇದು ಹೇಗೆ ಮಾಡ್ಬೋದು ಹಳೆ ವಿದ್ಯಾರ್ಥಿ ಸಂಘಟನೆ ಅಂದರೆ, ಯಾರೋ ಪಾಪ ಸ್ಟೀವನ್ ಆಗಲಿ ಮಾಧವ್ ಆಗಲಿ ಯಾರೋ ಒಂದು 2-3 ಜನ ಮಾತ್ರ ಈ ಹಳೆ ವಿದ್ಯಾರ್ಥಿ ಸಂಘಟನೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನೂ ಇದಕ್ಕೆ ಸಂಪರ್ಕ ಕಲಿಸೋದು ಹೇಗೆ? ಒಂದು ಕಾಲದಲ್ಲಿ ತುಂಬ ಕಷ್ಟ ಇತ್ತು. ಹೇಗೆ ಮುಂಚೆ ನಾವು ಲೆಟ್ರ್ ಬರೀಬೇಕಾಯ್ತು. ನಾವೆಲ್ಲ ಓದಬೇಕಾದ್ರೆ ಈ ಪೋಸ್ಟ್ ಆಫೀಸ್ ಮಾತ್ರ ನಮಗೆ ಇದ್ದಿದ್ದು. ಪೋಸ್ಟ್ ಆಫೀಸ್ನಲ್ಲಿ ಇವತ್ತು ಪೋಸ್ಟ್ ಆಫೀಸಿಗೆ ಲೆಟ್ರ್ ಬರೆಯೋ ಸಂಸ್ಕೃತಿಯೇ ಇಲ್ಲ. ಎಲ್ಲ ಮೊಬೈಲ್ ಸಂಸ್ಕೃತಿ ಬಂದಿದೆ. ಮೊಬೈಲಲ್ಲೂ ಕೂಡ ಲ್ಯಾಂಗ್ವೇಜು ಬೇರೆ ಆಗಿದೆ. ಮೊಬೈಲ್ ಲ್ಯಾಂಗ್ವೇಜೇ ಬೇರೆ, ಮೊಬೈಲ್ ಇಂಗ್ಲೀಷೇ ಬೇರೆ. ಅದು ಇಂಗ್ಲೀಷ್ ಸ್ಪೆಲ್ಲಿಂಗ್ ಯಾವುದು ಮೊಬೈಲ್ ಲ್ಯಾಂಗ್ವೇಜಲ್ಲಿ ಬರೋಲ್ಲ. ಅವರು COM ಕಮ್ಮಿಗೆ CUM ಅಂತಲೇ ಬರೆಯೋದು, ಯಾವುದನ್ನು ಪೂರ್ಣ ಬರೆಯೋಲ್ಲ. ಆದರೆ ಒಂದು ಅದರಿಂದ ಒಳ್ಳೆಯದು ಏನಿದೆ ಅಂತಂದರೆ ಸಂಪರ್ಕ ಮಾಡೋದು ತುಂಬ ಸುಲಭ ಆಗಿದೆ. ನೀವು ಇಲ್ಲಿ ಮೊಬೈಲ್ ನಂಬರ್ ತೊಗೊಳ್ತೀರಿ, ಒಂದು ಭಾಳ ಸುಲಭವಾಗಿ ಎಲ್ಲಿ ಹೋದರೂ ಅವ್ರನ್ನ ಸಂಪರ್ಕ ಮಾಡ್ಬೋದು, ಅವರ ಇಮೇಲ್ ಸಂಪರ್ಕ ಮಾಡ್ಬೋದು. ಇವತ್ತು ಟ್ವಿಟ್ಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ. ಇಮೇಲ್ ಜೊತೆಗೆ ಫೇಸ್ಬುಕ್ಕಲ್ಲಿ ಎಲ್ಲೆಲ್ಲೋ ಪ್ರಪಂಚದಲ್ಲಿ ಎಲ್ಲೆಲ್ಲೋ ಇರ್ತಕ್ಕಂಥ ಎಲ್ಲರನ್ನೂ ಒಟ್ಟುಗೂಡಿಸ್ಬೋದು. ಬಹಳ ಒಳ್ಳೆಯ ಒಂದು ಸಾಮಾಜಿಕವಾದಂಥ ಒಂದು ಕಮ್ಯುನಿಕೇಷನನ್ನು ಫೇಸ್ಬುಕ್ಕಲ್ಲಿ ತರ್ಬೋದು. ನಾನು ಹೇಳಿದ್ದು ಹಳೆ ವಿದ್ಯಾರ್ಥಿ ಸಂಘಟನೆ ಇದನ್ನು ಉಪಯೋಗಿಸ್ಕೊಳ್ಬೇಕು. ಅದ್ರ ಮೂಲಕ ಅವ್ರನ್ನ ವ್ಯಕ್ತಿಗಳನ್ನು ಜೋಡಿಸೋಂಥ ಪ್ರಯತ್ನ ಮಾಡಬೇಕು. ಹಾಗೆ ಮಾಡಿದಲ್ಲಿ ಮತ್ತು ಒಂದು ರೀತಿಯಾದಂಥ ವ್ಯವಸ್ಥಿತವಾಗಿ ಸಂಘಟಿತವಾಗಿ ಕೆಲಸ ಮಾಡಿದರೆ ಈ ಶಾಲೆ ಈ ಹೇಗೆ ಬೆಳ್ಕೊಂಬಂದಿದೆ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂಥ ರೀತಿಯಾದ ಯೋಜನೆಗಳನ್ನು ರೂಪಿಸಬೇಕು. ನಮಗೆ ಮಾಡುವಂಥ ಕೆಲಸ ತುಂಬ ಇದೆ. ಈ ಸ್ಲೋ ಲರ್ನರ್ಸ್ ಅಂತ ಅನ್ನೋ ಮಾತು ಬಂತಿಲ್ಲಿ. ಸ್ಲೋ ಲರ್ನರ್ಸಿಗೆ ಹೇಗೆ ನಾವು ಸಹಾಯ ಮಾಡ್ತೇವೆ, ಹೇಗೆ ಸನ್ಮಾನ ಕೂಡ ಮಾಡ್ತೇವೆ ಅಂತ. ಸ್ಲೋ ಲರ್ನರ್ಸ್ ಅಥವಾ ಹಳೆ ಹಿಂದಿನ ಬೆಂಚ್ನಲ್ಲಿರೋರೆಲ್ಲ ಒಳ್ಳೆ ವಿದ್ಯಾರ್ಥಿಗಳಲ್ಲ ಅಂತಲ್ಲ. ನಮ್ಮಲ್ಲಿ ಹಿಂದಿನ ಬೆಂಚ್ನಲ್ಲಿ ಓದೋರೆಲ್ಲ ಮಂತ್ರಿಗಳಾಗಿದ್ದಾರೆ. 3 ಜನ ಹಿಂದಿನ ಬೆಂಚಲ್ಲೇ ಇರ್ತಿದ್ರು. ನಮ್ಮ UT ಖಾದರ್ ಇವರೆಲ್ಲ ಹಿಂದಿನ ಬೆಂಚಲ್ಲೇ ಇರ್ತಿದ್ರು. ಅವರೆಲ್ಲ ಇವತ್ತು ರಾಜ್ಯನ ಆಳ್ತಾ ಇದ್ದಾರೆ. ಐವಾನ್ ಡಿಸೋಜ ಕೂಡ, ಜಾರ್ಜ್ ಫರ್ನಾಂಡಿಸ್ ಕೂಡ ಅವರು ಇಡೀ ದೇಶ ಮತ್ತು ರಾಜ್ಯವನ್ನು ನೋಡಿದವರು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕಲಿಯೋದಲ್ಲಿ ಸ್ವಲ್ಪ ಭೇದ ಭಾವ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಕಲಿಬೋದು. ಆದರೆ ಎಲ್ಲ ವಿದ್ಯಾರ್ಥಿಗಳು ಒಂದು ಶಾಲೆಗೆ ಮುಖ್ಯವಾಗ್ತಾರೆ. ಮತ್ತು ಯಾವ ರೀತಿಯಾದಂಥ ಪ್ರೀತಿಯನ್ನು ನಾವು ಕೊಟ್ಟಿರ್ತೇವೆ ಅದನ್ನು ಅವರು ಯಾವತ್ತೂ ಮರೆಯೋಲ್ಲ. ಮತ್ತು ಆ ಶಾಲೆಗೆ ಬರಲಿಕ್ಕೆ ಅವರು ಹಂಬಲಿಸ್ತಾರೆ. ಆ ಹಂಬಲಿಸಿ ಅವರು ಇಲ್ಲಿ ಕರ್ಕೊಂಬರೋಂಥ ಪ್ರಯತ್ನವನ್ನು ಈ ಹಳೆಯ ವಿದ್ಯಾರ್ಥಿ ಸಂಘಟನೆ ಮಾಡಲಿ ಅಂತ ನಾನು ಹಾರೈಸಿ ಈ ಆಡಳಿತ ಮಂಡಳಿಗೆ ಮತ್ತು ಈ ಸಂಘಟನೆಗೆ ನಿಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಷ್ಟು ಜನರಿಗೆ ಉತ್ತೇಜನ ನೀಡಲು ಸಹಕರಿಸುವಂಥ ಈ ಛಾಯಾಚಿತ್ರ ದಯವಿಟ್ಟು ನಗುವಿನೊಂದಿಗೆ ಛಾಯಾಗ್ರಹಣಕ್ಕೆ ಪೋಸ್ ಕೊಡಬೇಕಂತ ಎಲ್ಲರಲ್ಲೂ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೆಲವು ಕ್ಷಣಗಳು ಅವಿಸ್ಮರಣೀಯ ಕ್ಷಣಗಳು ಮುಂದುವರಿಲಿಕ್ತದೆ. ಸ್ವಲ್ಪ ಕೆಲವು ಕ್ಷಣಗಳು ನಿಲ್ಲಿ. ದಯವಿಟ್ಟು ಮತ್ತೊಮ್ಮೆ ಎಲ್ಲರೂ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ. ಆದರೆ ಇಂದಿನ ಯುಗದಲ್ಲಿ ಇಂದಿನ ಶಾಲಾ ಮಕ್ಕಳಿಗೆ ಟೀಚರ್ ಆ ರೀತಿ ಹೇಳಿದರೆ ಆ ಟೀಚರ್ ಮನೆಗೆ ಹೋಗುವಂಥ ಪರಿಸ್ಥಿತಿ. ಇದು ಅಂದರೆ ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಹಿಂದಿನಿಂದ ನಮಗೆ ಕಲಿತಂಥ ಒಂದು ಅಭ್ಯಾಸ. ಅದೇ ರೀತಿಯಲ್ಲಿ ಕನ್ನಡದ ನಮ್ಮ ಶಣೆ ಮಾಸ್ಟ್ರಿದ್ರು, ಕನ್ನಡದ ಉಚ್ಚಾರ ಸ್ಪಷ್ಟವಾಗಿ ಬರಬೇಕು ಬಾಯಿಂದ. ಆ ಲ ಅಂದರೆ ಆ ನಾಭಿಂದ ಆ ಮಾತು ಬರಬೇಕು.
ಹಾಗಿದ್ದರೆ ಮಾತ್ರ ಅದು ಕನ್ನಡ ಉಚ್ಚಾರ ಅಂತ ಶಣೆ ಮಾಸ್ಟರ್ ಹೇಳುವಂಥದ್ದು. PT ಗೋಪಾಲಕೃಷ್ಣ ಮಾಸ್ಟರ್ ಇದ್ದರು. ನಾನು NCC ಕ್ಯಾಡೆಟಲ್ಲಿ B ಸರ್ಟಿಫಿಕೇಟ್ ಪಡ್ಕೊಂಡವ. ಯಾವಾಗಲೂ ನನಗೆ ದುಃಖ ಬರ್ತಾ ಉಂಟು. ಈಗಿನ ಮಕ್ಕಳಿಗೂ ಆವಾಗ ನಾವು ಕಲಿತಂಥ ಶಾಲೆ ನಮಗೆ ತುಂಬ ಕಷ್ಟ. ಹೋಗಿ ತಿಂಡಿ ತಗೊಂಡು ಬಾ ಅಂತ ಒಂದು ಮಾತು ಅವರ ಬಾಯಿಂದ ಬಂದರೆ, ಇದೇ ಮಾಲಸ ಹೋಟ್ಲಿಂದ ಹೋಗಿ ತಿಂಡಿಯ ಪಟ್ನ ಚಾದ ಕಿಟ್ಲಿಯನ್ನು ನಾವು ತರ್ತಾಯಿದ್ವು NCC ಕ್ಯಾಡೆಟಿಗೆ. ಆಗ ಅವ್ರು ಹೇಳ್ತಾಯಿದ್ರು, ಭಾರ ಆಗಲಿಲ್ವಾ ತಿಂಡಿ ತರಲಿಕ್ಕೆ? ಇಲ್ಲ ಸರ್, ಅವರೊಬ್ಬರು ಸಹಾಯ ಮಾಡಿದ್ರು, ನಾನು ಬಂದಿದ್ದೇನೆ. ಇದು ನಿನಗೆ ಇನ್ನೊಂದು ದಿವಸದ ಪಾಠ, ಇದೊಂದು ಜ್ಞಾನೋದಯ. ಅದೇ ನಾನು ಊರು ಬಿಟ್ಟು ಆರ್ಮಿಗೆ ಸೇರಿದಾಗ ನನ್ನ ಆ B ಸರ್ಟಿಫಿಕೇಟ್ ಅದು ಎಷ್ಟು ಮೌಲ್ಯಾಧಾರಿತವಾಗಿತ್ತು ಎಂಬುದು ನನಗೆ ಆವಾಗ ಗೊತ್ತಾಗಿದೆ. ನನ್ನ ಸುದೀರ್ಘ ಅನುಭವದಲ್ಲಿ 2 ವಿಷಯ. ಒಂದು ಕಟೀಲ್ ಗೋವಿಂದ ಪೈ ಶಾಲೆಯಲ್ಲಿ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆದಾಗ, ನಾಳೆಯಿಂದ ನೀವು ಬರದೇ ಇದ್ದರೆ ಶಾಲೆಗೆ ಫೀಸ್ ಕಟ್ತೇವೆ ಅಂತ ಹೇಳಿದಾಗ, ನನ್ನ ವಿದ್ಯಾಗುರುಗಳು ಅಲ್ದಿದ್ರು ರೆವರೆಂಡ್ ಫರ್ನಿಸ್ ಫಾದರ್ ಇದೇ ಕಾಶಿ ಹೈಸ್ಕೂಲ್ನ ಚರ್ಚಲ್ಲಿದ್ದವರು ಹೋಗಿ, ಸರ್ ಹೀಗೀಗೆ ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಪರಿಸ್ಥಿತಿ ಸ್ವಲ್ಪ ಕಷ್ಟ ಉಂಟು ಅಂತ ಹೇಳಿದಾಗ, ನಾನು ಚೀಟಿ ಕೊಡ್ತೇನೆ, ಕಟೀಲ್ ಗೋವಿಂದ ಪೈ ಮಾಸ್ಟ್ರಿಗೆ ಕೊಡು ಅಂತ ಹೇಳಿ ಚೀಟಿ ಕೊಟ್ಟ ಮಹಾತ್ಮ ಇವತ್ತು ಅವರಿಲ್ಲ, ಆದರೆ ಅವರ ಮಾತು ಇಂದಿಗೂ ನನ್ನ ಜೀವನದಲ್ಲಿ ಸ್ಮರಣೆಯಲ್ಲಿದೆ ಅಂತ ಹೇಳಿ ನಾನು 2 ಮಾತು ಮುಗಿತೇನೆ. ಜೈ ಹಿಂದ್, ಜೈ ಭಾರತ್ ಮಾತು. ಎಲ್ಲರೂ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಪ್ರವೀಣ್, ಹ್ಯಾಪಿ ಬರ್ಡೇ ಟು ಯು. God bless you, may the good God bless you, may the good God bless you and keep more. Happy birthday to you. ಕರಗಳ ಮುಗಿಯುತ್ತ ಶಿರವನ್ನು ಬಾಗುತ್ತ ಬಂದಿಹ ನಿಮಗೆ ನಮಿಸುವೆವು. ಚಿರನೂತನ ಚೇತನ ದುಸ್ಸಾಹದಿ ಹಾರ್ದಿಕ ಸ್ವಾಗತ ಬಯಸುವೆವು, ಹಾರ್ದಿಕ ಸ್ವಾಗತ ಬಯಸುವೆವು. ನಲ್ಮೆಯ ಸವಿನಯ ಸ್ವಾಗತ, ಆದರದ ಶುಭ ಸ್ವಾಗತ. ನಲ್ಮೆಯ ಸವಿನಯ ಸ್ವಾಗತ, ಆದರದ ಶುಭ ಸ್ವಾಗತ. ನಿಮ್ಮಯ ಹಾರೈಕೆ ನಮ್ಮಯ ಕೋರಿಕೆ ವಂದಿಸಿ ಕೋರ್ವೆವು ಶುಭವನ್ನು. ನಿಮ್ಮಯ ಹಾರೈಕೆ ನಮ್ಮಯ ಕೋರಿಕೆ ವಂದಿಸಿ ಕೋರ್ವೆವು ಶುಭವನ್ನು. ನಲ್ಮೆಯ ಸವಿನಯ ಸ್ವಾಗತ, ಆದರದ ಶುಭ ಸ್ವಾಗತ. ನಲ್ಮೆಯ ಸವಿನಯ ಸ್ವಾಗತ, ಆದರದ
ಶುಭ ಸ್ವಾಗತ. ಕರಗಳ ಮುಗಿಯುತ್ತ ಶಿರವನ್ನು ಬಾಗುತ್ತ ಬಂದಿಹ ನಿಮಗೆ ನಮಿಸುವೆವು. ಚಿರನೂತನ ಚೇತನದುತ್ಸಾಹದಿ ಹಾರ್ದಿಕ ಸ್ವಾಗತ ಬಯಸುವೆವು. ಹಾರ್ದಿಕ ಸ್ವಾಗತ ಬಯಸುವೆವು. ನಲ್ಮೆಯ ಸವಿನಯ ಸ್ವಾಗತ, ಆದರದ ಶುಭ ಸ್ವಾಗತ. ನಲ್ಮೆಯ ಸವಿನಯ ಸ್ವಾಗತ, ಆದರದ ಶುಭ ಸ್ವಾಗತ. ಗುರುಗಳ ಹಿರಿಯರ ಪೋಷಕರೆಲ್ಲರ ಆಶೀರ್ವಾದವು ನಮಗಿರಲಿ. ಗುರುಗಳ ಹಿರಿಯರ ಪೋಷಕರೆಲ್ಲರ ಆಶೀರ್ವಾದವು ನಮಗಿರಲಿ. ರಾಷ್ಟ್ರದ ಏಳಿಗೆ ಜಗತ್ತಿನ ಒಳಿತಿಗೆ ನಮ್ಮಯ ಜೀವನ ಮುಡಿಪಿರಲಿ. ರಾಷ್ಟ್ರದ ಏಳಿಗೆ ಜಗತ್ತಿನ ಒಳಿತಿಗೆ ನಮ್ಮಯ ಜೀವನ ಮುಡಿಪಿರಲಿ. ನಲ್ಮೆಯ ಸವಿನಯ ಸ್ವಾಗತ, ಆದರದ ಶುಭ ಸ್ವಾಗತ. ನಲ್ಮೆಯ ಸವಿನಯ ಸ್ವಾಗತ, ಆದರದ ಶುಭ ಸ್ವಾಗತ. ಕರಗಳ ಮುಗಿಯುತ್ತ ಶಿರವನ್ನು ಬಾಗುತ್ತ ಬಂದಿಹ ನಿಮಗೆ ನಮಿಸುವೆವು. ಚಿರನೂತನ ಚೇತನದುತ್ಸಾಹದಿ ಹಾರ್ದಿಕ ಸ್ವಾಗತ ಬಯಸುವೆವು. ಹಾರ್ದಿಕ ಸ್ವಾಗತ ಬಯಸುವೆವು. ನಲ್ಮೆಯ ಸವಿನಯ ಸ್ವಾಗತ, ಆದರದ ಶುಭ ಸ್ವಾಗತ. ನಲ್ಮೆಯ ಸವಿನಯ ಸ್ವಾಗತ, ಆದರದ ಶುಭ ಸ್ವಾಗತ. ನಲ್ಮೆಯ ಸವಿನಯ ಸ್ವಾಗತ, ಆದರದ ಶುಭ ಸ್ವಾಗತ. ನಲ್ಮೆಯ ಸವಿನಯ ಸ್ವಾಗತ. ಸ್ಕೂಲ್ ಡೇ ಪಾರ್ಟಿ ಇತ್ತು ಏರ್ ಬೈತೀರಾ? ಅಮ್ಮೇರು ಬೈತೀರ ಮಾರ, ಬೇರೆದಾಯ ಬತ್ತೀರ ಇನ್ಸಿಡೆಂಟು. बाकिल तप्पिरदाय पुरताण में निक बाकिल तप्पिरदाय पुरताण में ಎಂಕ್ ಊರುಡೇದು ಮರ್ಯಾದೆ ಇಡ್ಲು ಗೊತ್ತುಂಟ? ಪಿಲಿಸೀನೆ ಬಂದ್ಬೇರೆ ಪಿಲಿಸೀನೆ ಅಂದಮೆ ಗಂಟೆ ತಾಣ್ಮೆ ಗಂಟೆಗೆ ಏನ್ರ ಬೋಡಾದು ಅಲ್ಲಿ ಹಿಡ್ದು ಹಾಸ್ಟೆಲ್ ಮುಟ್ಟ ಬೈತೀನಿ ನೀರು ಬಾಯ್ ಮುಚ್ಚ ಅವನು ಗಂಟೆ ಪತ್ತುಂಜಿ ಆಂಡು ನಿಕ್ ಕಾಲೇಜ್ ಬಾರಿಚ್ಚಮೆ ಕಾಲೇಜಿಗೆ ಎಂಕ್ ಬಾರಜ್ಜಿ ಎಂಕ್ ಟಿ ಸಿ ಕೊಡ್ತೇರು ದಾದಾ. ಟಿ ಸಿ ಬಂಡ ಇಂಜಿನ ಮೇವು ಟಿ ಸಿ ಬಂಡ ಟಿ ಬಂಡ ಟಾಪ್, ಸಿ ಬಂಡ ಕ್ಲಾಸ್, ಟಾಪ್ ಕ್ಲಾಸ್ ಸ್ಟೂಡೆಂಟ್ ಬಂಡದು ಎಂಕ್ ಬಿರುದು ಕೊಡ್ತೀರಿ ಎಂಕ್. ಏತಿ ಎಡ್ಡೆ ಮಗೆ ಎಣ್ಣ ಅಲ್ಲಿ ಹಿಡಿದು ಕುಡ್ಲಾ ಬರ್ತದೆ ಹಾಸ್ಟೆಲ್ ಕಲ್ತದಿತ್ತೆ ಟಾಪ್ ಕ್ಲಾಸ್ ಸ್ಟೂಡೆಂಟ್. ಏ ದೇವ ಏತಿ ಎಡ್ಡೆ ಎಂಕ್ ಮಗ ಕೊಡ್ತಾರೆ ಬಲ ಮಗ ಬಲ 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 ಅವು ಹೆಚ್ಚಿನ ಬಾವು ಕಡ್ಡಿ ಅವು ಒಮ್ಮೆರೆ ರಾತ್ರಿ ಓದುನಗುಂಡತೆ ನಿದ್ರೆ ಬಾರ್ಪುಂಡು ಬಂಡದು ಕಣ್ಣು ನಿಂಚ ದಿಗಿದ್ದು ಕಣ್ಣು ಮುಚ್ಚರೆ ಬಲ್ಲಿ ಬಂಡದು ಉಂಡತೆ ಅವು ಪುಲ್ಲಾಣೆ ಮುಟ್ಟ ಓದು. ದೇವ ಏತೆಡ್ಡೆ ಮಗೆ ಎಡ್ಡ ಪಾಪ
ಓದಿನಾಗ ಕಣ್ಣು ಮುಚ್ಚಿರು ಬಂಡದು ಕಣ್ಣಿಗೆ ಕಟ್ಟಿ ಕುಟ್ಟುದು ಓದುವೆ ಏತೆಡ್ಡೆ ಮಗ ಅವು ಹೆಚ್ಚಿನ ಅವಳು ಗ್ಲಾಸ್ ಇಡು ಆಮೇಲೆ ಅವು 90 ಮೆಕ್ಡಾಲ್ ವಿಸ್ ಕಷಾಯ ಬಂಡದು ಹೆಚ್ಚಿನ 90 ಮೆಕ್ಡಾಲ್ ಕಷಾಯ ದಾಮ್ಯವು ಅವು ಉಂಡತೆ ಎಂದೇನು ಓದೇನು ಪರ್ನಂದ ನಮ್ಮ ಜ್ಞಾನ ಶಕ್ತಿ ಎಡ್ಡೆ ಹಾಕೋದು ಬೊಕ್ಕ ರಾತ್ರಿ ಪೂರ ನಿದ್ರೆ ಎಲ್ಲ ಬರ್ಪುಜಿ ದಾಲೆಜ್ಜಿ ಇದೇನು ಓದಿನ ಪೂರ ತರೆಟು ಉಂಟುಂಡು ಗಮೆ ಎನ್ನಲಂತ ಜ್ಞಾನ ಶಕ್ತಿ ವೃದ್ಧಿ ಆವಡಮೆ ಎಂಕೊಂತ ಕೊರುಮೆ ಕಷಾಯ ಕೊರುಮೆ ನೀರ್ನ ಜ್ಞಾನ ಶಕ್ತಿ ಇತ್ತ ಓವರ್ಫ್ಲೋ ಅದೇ ಉಂಡು ಇದಕ್ಕೊಂದು ಬೊಚ್ಚಿ ಎಂಕ ಎಕ್ಸಾಮ್ ಉಂಡತೆ ಐಕೊಂದು ಏನು ಎಂಕ ಓದ್ ಪರೋಡೆ ಆಪಣಿ ಎಂಕ ಜ್ಞಾನ ಶಕ್ತಿ ವೃದ್ಧಿ ಆಡು ಓದಿ ಎಡ್ಡೆ ಓದ್ ಆವ ಕಷಾಯ ಪರ ಆವ ಏತಿ ಎಡ್ಡೆ ಮಗೆ ಪಾಪ ಜ್ಞಾನ ಶಕ್ತಿ ವೃದ್ಧಿ ಅವಡಂದು ಕಷಾಯ ಬರೋದಿಲ್ಲ ಮೆಕ್ಡಾಲ್ ಕಷಾಯ ಎಲ್ಲಿ ಒಬ್ಬನಾಗ ಮಗಾಗಲಿ ಎತ್ತದ ಕಷಾಯ ಬರ ಬಲ್ತೋದಿತ್ತೆ ಇತ್ತೆ ಓದಿರ ಜ್ಞಾನ ಶಕ್ತಿ ಬೋರ್ಡಿಗೆ ಅಂಚ ಕಷಾಯ ಬರ ಮಗ ಬಲ 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 ಇಂದ ನಿಕ್ಕ್ಯಾನೊಂಜಿ ಪೊನ್ನು ತುತ್ತೆ ಪೊನ್ನು ಪೊರ್ಲುಲ್ಲಲು ಲಕ್ಷನುಲ್ಲಲು ಎಡ್ಡೆ ಕುಟುಂಬ ಕಾಸುಲುಂಡು ಮೇ ನಿನ್ನ ಫೋಟೋನ್ ಆಲೆಗೆ ತೋಚಾದೆ ಅಲ್ಲಿ ನನ್ನ ಪಸಂದ್ ಮಾಡ್ತಾನ ಅವ ಪುಣ್ಣು ಅವ ಅಮೇರೆ ಪೊನ್ನು ಬಂಡ ಎಂಚಿ ನಾವು ಬೀತ್ ಪುಣ್ಣು ಬಂಡ ಇಂಚ ಗೊತ್ತಿಜ್ಜ ಮನಿಕ್ ಮೂಲಿತ್ತೆ ಪೊನ್ನು ಆನಂದು ಗೊತ್ತಾಪುಜಿ ಮುಲ್ಪ ಪ್ಯಾಂಟ್ ಎಲ್ಲ ಬನ್ನಿ ಎಲ್ಲ ಪಾಡೊಂದು ಪೋಯರ್ ನೋಡತ್ತೆ ಪೊನ್ನು ಆನಂದು ಗೊತ್ತಾಪುಜಿ ಅವೇ ನಮ್ಮ ಕಾಶಿ ಹೈಸ್ಕೂಲ್ದ ಪೊಣ್ಣುಲು ಇರತ್ತೆ ಅಕ್ಲೆ ಅಂತ ಗೊತ್ತಾಂಡು ಪೊಣ್ಣುಲ್ಲೆ ಕಾನೇ ತೋಜು ಮೇರೆ ಹೆಚ್ಚಿನ ಎನ್ನ ಮುಗ್ದು ಮಗೆ ಮಾರೆ ಅಲ್ಲಿಡ್ದು ಕುಡ್ಲಾ ಬೈದೆ ಪೊಣ್ಣೆಂಚಿನ ಅದು ಗೊತ್ತಿಜ್ಜಿ ಮೇ ಬಲ ಮಗ ಬಲ 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 ಮೀದು ಬರ್ಪನ ಪೋದು ಮಗ ಎಡ್ಡೆ ಮೀದು ಶುದ್ಧ ಆದ ಬಲ ಪೋಲ ಮಗ ಪೋಲ ಎಂಚಿನ ವಿನ ನಡತೇಮೇನ ಅಲ್ಲಿಡ್ದು ಕುಡ್ಲಾ ಬರ್ತದು ಇತ್ತದ ಜೋಕುಲು ಆಶೀರ್ವಾದಕ್ಕೇನು ಜೇರು ಅಮ್ಮೆರ ಅಪ್ಪೆಮ್ಮೆ ತೂಪು ಜೇರು ಎನ್ನ ಮಗೆ ಮೀನಾಗ ಆಶೀರ್ವಾದಕ್ಕೇನೊಂದಿಲ್ಲ ಏತು ಪೊರ್ಲು ಮಗೆ ಆವಡು ದೇವರೇ ಅದು ಬರ್ತಾರೆ ಹಿಂಗೆ छलकाई मधुशाला मेरा चैन रैन नैन अपने साथ ले गया नैनों वाले ने नैनों वाले ने नैनों वाले ने छेड़ा मन का प्याला छलकाई मधुशाला मेरा चैन रैन नैन अपने साथ ले गया पग पग डोलो रे साथ ले गया नैनों वाले ने नैनों वाले ने नैनों वाले ने छेड़ा मन का प्याला छलकाई मधुशाला मेरा चैन रैन नैन अपने साथ ले गया प्ले क्या बात है तेरा मुखड़ा चांदा टुकड़ा ने तेरी अन्नक तेरे सू क्या बात है नी तेरा काजल कर दे पागल हिप्नोटाइज करे जटनू क्या बात है
तेरे लक तो लगदा कराची दी फैन मार जानी है बुगाटी दी दिल कर तेरे नाल बन्ने रवां तेरे जिस्म च खुशबू लाची तेरी अख ते टिकाना कटे तो माशाअल्लाह क्या बात नी तेरा काजल करदा पागल हिप्नोटाइज करे जग क्या बात कंगना 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 क्या बात भैया बड़ी हट मर जानी है तेन तक के मैनू आंदे गंदे तट मर जानी है लगनी भैया भैया बड़ी हट मर जानी है तेन तक के मैनू आंदे गंदे तट मर जानी है गन्ना ने गुलाबी विच टोए न करो करते ने मुंडे होए होए न करो जेड़ा तेन पक लवे कुमारी तेन 4 महीने दा सोए न करो तेरी चाल पे गल्ला नाल ते सारी दी सारी क्या बात Oh God, one more remix. धड़काए और सीटी बजाए दिल धड़काए सीटी बजाए बीच सड़क पे नखरा दिखाए सारे हो करके इशारे हो लड़की हो लड़की ओ लड़की आंख मारे ओ लड़की आंख मारे ओ लड़की आंख मारे जहाँ जहाँ जाऊँ मेरे पीछे पीछे आए गली गली के आशिक तो मेरा होना चाहे हाय जहाँ जहाँ जाए तेरे पीछे पीछे आए हम तो है दीवाने तेरे तेरा होना चाहे सीटी बजाए नखरे दिखाए सीटी बजाए नखरे दिखाए बीच सड़क में हाय नाम मेरा पुकारे ओ करके इशारे ओ लड़का ओ लड़का ओ लड़का आंख मारे ओ लड़की आंख मारे ओ लड़की आंख मारे Báilame como si fuera la última vez y enséñame ese pasito que no sé, un besito bien suavecito, bebé. Taqui taqui, taqui taqui rumba. Oh, 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 oh. Hay music, hay flows. Báilame como si fuera la última vez y enséñame ese pasito que no sé, un besito bien suavecito, bebé. Taqui taqui, taqui taqui. Tienes un besito o un aquí, una flota como Saki Saki. Prende los motores Kawasaki, en la discota Jenny llegaron los Anunnaki. No le baje, el booty sobresale de tu traje. No trajo panticito pa' que el nene no trabaje. Es que yo me sé lo que ella cree que ya se sabe. Cuenta que no quiere pero me tiene espionaje. El booty sobresale de tu traje. No trajo panticito pa' que el nene no trabaje. Es que yo me sé lo que ella cree que ya se sabe. Cuenta que no quiere pero me tiene espionaje. Báilame como si fuera la última vez y
enséñame ese pasito que no sé, un besito bien suavecito, bebé. Taqui, 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 rumba. Whoa, oh, oh, oh. High music, high flows. Hello? Hello? Hi, darling. ಎಂಚುಲ್ಲರು ಆನಂಚು 20 minutes ಬರ್ಪವೆ ಉಳ್ಳರತ್ತಿಲ್ಲಡ ಓಹೋ ಇತ್ತೆ ಇಂದು ಪೂರ ನಡ್ತೊಂದುಂಡತ ಮೂಲು ಬರಡಿಮೆ ಎಂಕಿತ್ತೆ ಗೊತ್ತಾವಡು ಮೂಲು ಎಂಚಿನ ಪೂರ ನಡತೊಂದುಂಡು ಬಂಡದು ಬರೋಡ ಬರಡು ಬರಡು ಅಮ್ಮೇರೆ ಮೀದಾಂಡಿ ಅಷ್ಟ ಸತ್ಯ ಪನ್ಮೆ ಮೂಲ ಹೆಂಚಿನ ನಡಪು ನಾನು ಸತ್ಯ ಪನ್ಮೆ ಎಂಜಿನಾಂಡು ಎಂಕಿತ್ತೇನೆ ಗೊತ್ತಾವಡು ಮೂಲ ಹೆಂಚಿನ ಪೂರ ನಡತೊಂದುಂಡು ಬಂಡದು ಎಂಜಿನಾಂಡು ಎಂಚಿನ ಆಂಡು ದಾದಾಣ ಹೆಂಚಿನ ಪೂರ ನಡತು ಎಂಕಿತ್ತೆ ಗೊತ್ತಾವಡು ಎಂಕಿತ್ತೆ ಗೊತ್ತಾವಡು ದಾದಾಣ ಮೇರೆ ಅಲ್ಲ ಫೋನ್ ಬರ್ತೀನಿ ಆಲ್ಲೆ ಆ ಸುರ್ಪನಕ್ರೆ ಫೋನ್ ಹಲೋ ಡಾರ್ಲಿಂಗ್ ಸಾರಿ ಅವೇ ಚೂರು ಲೇಟ್ ಆಂಡಿ ಅನ್ ಬರ್ಪಿನ 5 minutes ಇತ್ತೆ ಬತ್ತೆ ಅವೇ ಉಮ್ಮ ತುಕೇನ ಮಾಮೂಲಿ ಕೊಡ್ಲೆ ಸತ್ಯ ಪನ್ಮೆ ಮೂಲ ಹೆಂಚಿನ ನಡಪುಡೊಂದು ಸತ್ಯ ಪನೋಡಿ ಇತ್ತಾಲ್ ಸುರ್ಪನಕ್ಕೆ ಬರ್ಪಲ್ ಹಾಲು ಬಣ್ಣಗ ಯಾನಿ ಇಲ್ಲದ ಬೇಲೆದ ಯಾಪೆ ಗುರ್ಜುವಪ್ಪ ಹಾಲು ಬಣ್ಣಗ ಯಾಳ ಪನಡು ಯಾನ್ ಇಲ್ಲದ ಬೇಲೆದ ಗೊತ್ತಾಡತ್ತ ಗುರ್ಜುವಪ್ಪ ಗುರ್ಜಿ ಒಂಜಿ ವೇಳೆ ಸರಿಯಾದಕ್ಕೇನು ಹಾಲು ಬಣ್ಣಗ ಈ ನನ್ನ ಬೇಲೆದ ಪಂಜಿನ ಈ ಅನ್ನ ಮದುವೆ ಹತ್ತು ಯಾದಿ ನಮ್ಮೆತ್ತು ಸಾರಿ ಅವೇ ಚೂರು ಲೇಟ್ ಅನ್ ಬನ್ನಗ ಬೊಕ ದಾದಿ ಗೊತ್ತುಂಡೆ ನಮ್ಮ ಮುರಾಣಿ ಅನು ಸ್ವಲ್ಪ ಪ್ಲೇಸ್ ಇರ್ತದೆ ನಮ್ಮ ಆನಿ ಪೋದಿತ್ತತೆ ಅಡೆ ನಮ್ಮವರ ಪೋದು ಬರ್ಕವೆ ಅಡೆಗ ಇಲ್ಲದೆ ಅಂಚು ತುಪ್ಪನಿ ಅಪ್ಪಗ ಪಗ ಏರಾವ್ ಇಲ್ಲದ ಬೇಲೆದಾಯಿ ಯಾನಿ ಇಲ್ಲದ ಬೇಲೆದಾಯಿ ಬೇಲೆದಾಯನ ಮಲ್ಲ ಬೋರಿನ ಕೊಲ್ಲೆ ತಿಂದು ತಿಂದದು ಬೇಲೆದಾಯನ ಮೇ ಬೇಲೆದಾಯ ಬೇಲೆದಾಯ ಲೆಕ್ಕನೆ ಪಡು ಇಡಬಲೆ ಇಡಬಲ ತಿಂಟ್ ಮಾನ್ಪೋ ಎಂಜಿನ ತಿಂಟ್ ಮಾನ್ಪು ಪಂಡೆ ಹೆಚ್ಚಿನ ಉಡದೆ ಬರ್ಬ್ಯಾ ಅತ್ತು ಒಂಜಿ ಪೊಂಡು ಬತ್ತದ ಮೂಲ ಉಂತದಲ್ಲ ಬೇಗ ಮುಂಡು ತಿಂಟ್ ಮಾನ್ಪುಡು ಬಂದುಲ ಗೊತ್ತಿಜ ಮೇಗ ಬೇಲೆದಕ್ಕಲ ಬೇಲೆದಕ್ಕಲ ಕಲ್ಪಡು ಪಾಂಚೆ ಹಾ ಡಾರ್ಲಿಂಗ್ ದಾದಿ ಗೊತ್ತುಡೆ ಓಹ್ ಉಸಾತ್ ಚೈನಿರ್ನ ಕೊಂಚ ಫಂಕ್ಷನ್ ಪೋಯರೆತ್ತುಂಡು ಎಂಡು ಚೈನ್ ಇಜ್ಜಿ ಚೈನ್ ಎಡ್ಡೆಪ್ಪನೆ ಬಂಗಾರ ಎಂಕೋರ್ಪರ ಚೈನ್ ಇದು ಅನ್ಸ್ತೆ ತುಪ್ಪುನ ಪಗ ಪಗ ಚೈನ್ ಕೋರ್ಪರ ಎಂಕ ಶೋಕುಂಡಿರ್ನ ಚೈನ್ ಮಸ್ತ್ ಅವೇ ಓಕೆ ಸೋಕೆ ಪು ಬೊಕ ಲಾಸ್ಟ್ ಟೈಮ್ ಯಾನ್ ಚೈನ್ ಗೆ ನಗೆ ಡೈಮಂಡ್ ರಿಂಗ್ ಕೊಡ್ತಾರ ಡೈಮಂಡ್ ರಿಂಗ್ ಅವು ದಾಲೆಜ್ಜಿ ಲಾಸ್ಟ್ ಟೈಮ್ ಯಾನ್ 30,000 ಕೇಂದಿನ ಮೇಡ್ 50,000 ಕೊಡ್ತಾರ 50,000 ಬಿಡ್ಲಿ 50K ನಗ 1 ಲಕ್ಷ ಕೊಡ್ತೀರಿ ಮೇರಿಂಕ ಹೆಚ್ಚಿನ 1 ಲಕ್ಷ ರೀ ನಮ್ಮೆರ ಕೊರ್ನ ಬೇ ಯಾನು ಪೀನಾಗಪ್ಪೆ ಅತ್ಯ ಈ ಬೇಲೆದೆ ಆಯ್ತಾ ನಿಕ್ ಬೇಗ ಅದಕ್ಕೆ ಬಸಂಗ ಆ ರಿಂಕು ಕೊರ್ಪೆರಿ ಏರ್ಕೇನೆರೆ ದಾದಿ ಬೇಲೆದಕ್ಲೇನ್ ಪ್ರೀ ನಮ್ನೆ ದಿತ್ತಾರೀರ ಅಧಿಕ ಬಸಂಗ ಬಾರಿ ಜೋರುಂಡು ಬೇಲೆದಕ್ಲೆ ಕಣಿಪಡು ವಾಂಚಿ ಹಾ ದಾದಿ ಪ್ರಾಯದಕ್ಕಲತ ಅಕ್ಲೆ ಅಂಚಪುರ ಆಕೆರ ಬಲ್ಲಿ ಯಾವ ಆಕೆರ ಬಲ್ಲಿ ಪ್ರಾಯದಕ್ಕಲಣ್ಣ ಪ್ರಾಯದಕ್ಲೆ ಕಣಿಪಡು ಬೇಲೆದ ನೀರು ತಾಳ್ತಮಿತ್ತ ಕುಲ್ಲದರೆ ಇರೆಗ ಕೇನರ ಬಜೆ ಆಗ ಪೊಲೆ ತುಲೆ ಒಂಜಿ ಆಟ್ಲೆ ಆಗ ಎಂಕೆ ಎದುರು ಪಾತಿರ್ವೆ ಪೋಲೆ ಆಟ್ಲೆ ಪೊಲೆ
மாறி ஜமாக்கிறாயா சுருக்கருக்கா முக்கா முழம் போட்டே மாறி கொழுந்து கபத்தில மாட்டி புடிச்சு பிஸ்தாஸ் மாக்கிரா சோமாரி ஜமாக்கிறாயா பிஸ்தாஸ் மாக்கிரா சோமாரி ஜமாக்கிறாயா ಬೆಲ್ಲ ಪೋದು ಪೋದು ಇನ್ನಿಯೇ ಬರೋಡ ಬೆಲ್ಲ ಪೋದು ಪೋದು ಇನ್ನಿಯೇ ಬರೋಡ ಬಿ ಬ್ಯಾಗ್ ಇನ್ನಿಯೇ ದಿನ ದಿಕ್ಕಿನಿ ಬ್ಯಾಗ್ ಅಂದ ಮಾರ್ಯ ನಮ್ಮ ಕ್ವಾಲಿಟಿ ಆಯ್ತಾ ನಮ್ಮ ಕೋಡೆ ಮುರಳಿ ಫುಲ್ಲು ಜಾಲಿ ಜಾಲಿ ಬರ್ದು ಟೈಟ್ ಆತ ಆಂಡ ಕೋಡೆ ಮುರ ಎಣ್ಣಿಕಲ್ಲೇ ಕೊಡಿತಾನತ ಇನಿ ಎಣ್ಣೆಲೆ ಕೊಡು ತುಲಾ ಕನೈದೆ ಬಾಟ್ಲಿ ಫುಲ್ಲು ಮಜಾ ಬಂದ್ಬಿಗೆಯ ಅಲ್ಲ ಅವೇನು ಮಾರ್ಯ ಅವು ಯಾನಿ ಇಲ್ಲದ ಬೇಲೆದಾಯಿ ಬೇಲೆದಾಯನ ಬಿಡಿ ಅಯ್ಯ ಬೇಲೆ ಕೊಡು ಗೊತ್ತಾಗುತ್ತಾ ಆಂಡ್ರಾಗ ಆತದು ಬುಣಿ ಅಯ್ಯ ಮಲ್ಲ ಪಿ ಬಂಜಾಗ ಮಲ್ಲ ತೋರ ಆತೇತ ಅಯ್ಯ ದಿನಿ ಹರಿ ಕೊಡ್ತಾನ ಅಂದು ಅದ ಹಾಂ ಅಂಚತ್ತ ಇತ್ತ ಮಾತ ಸರಿ ಇದು ಮೂಡ್ ಔಟ್ ಆದ ಕಾರಣ ನಾನು ಆಯ್ತೀನಿ ಹೇಳ್ದಾ ಕೊಡ್ತಿ ಬಿಡು ಕಾಲೇಜಿಂದ ಸಿಗರೇಟ್ ಕೊಡ್ತಾಯ್ತಾ ಹೋಗಿತ್ತಾ ಸಿಕ್ರೆಟ್ ಉಂಡು ಮಾರೆ ಸಿಗರೇಟ್ ಮೂಜಿ ಪ್ಯಾಕೆಟ್ ಖಾಲಿ ಬಂತ ಮಾರೆ ಸಿಕ್ಕಿ ಮಾರೆ ಏರಿಯಾ ಸಿಕ್ರೆಟ್ ಗಾನೆ ಇದ್ದೀನಿ ಈ ಆಯಿಲ್ ಬೋರ್ಡ್ ಇತ್ತಿದೆ ಹಂಗಿದ್ದೇನೆ ತೂಪ ಇಲ್ಲ ಒಂದು ಸಿಗರೇಟ್ ಆಯ್ತಾ ತುಲ ಸಿಗರೇಟ್ ಪದನ್ ಕಟ್ ಡೀಲಯ್ಯ ಎಂಚ ಹೊಲ ಬತ್ತಾವು ಪಿಲಿಸಿನೇ ಎಲ್ಲಿದ್ದೀನೇನಾ ಬಲ ಬತ್ತಾವು ಹಾಂ ಆನೆರು ಬತ್ತಾವನಿ ಹೋ ಬತ್ತಾವು ನಮ್ಮೆ ಆನೆ ನಮ್ಮೆ ಬತ್ತಾವನಾ ಬತ್ತಾವು ಇದುವೇ ಕೈಟ್ ಎಲ್ಲಿ ಅಪ್ಪನಾಗ ಇತ್ತಿದೆ ಮಗಕ್ಕೆ ಹಾರ್ಲಿಕ್ಸ್ ಬೂಸ್ಟ್ ಬಿಸ್ಕೆಟ್ ತಿನ್ಪೈನಿ ಇತ್ತೆ ಇಂದುವೇ ಕೈಟ್ ಎಲ್ಲ ಮಗ ಬರ ಬನ್ಪ ಸರಿ ಬತ್ತಾವ ನಿಜ ಬತ್ತಾವು ಆಡ ಸಿಗರೇಟ್ ತಿಂದ ಅಮಾಲ ಎಲ್ಲ ಕಾಣಿತೆ ಇನ್ನ ತುಲ ಗಣೇಶ ಎಂಗ್ಲ ಕಾಚಿ ಆಯ್ತು ಅಡ್ವಾನ್ಸ್ ಉಳ್ಳ ಇರ್ತಾ ಐತೆ ಸ್ನೇಹ ಸಮ್ಮೇಳನ ಪ್ರೋಗ್ರಾಮ್ ಇದ್ದೀರಿಗೆ ಐಕೆ ಒಂದು ಕಿಟ್ ಅವಡು ಆ ಕಿಟ್ಟಿಗೆ ಅಮ್ಮೇರ ಪಾಡು ಮಲ್ಪರ ಅವಡು ಜನ ಅವಡು ಈ ಆಪನಾ ಯಾಮತ್ ಪ್ಯಾನ್ ಈ ಆಪದ ತುಕ ಮಲ್ ತೋಚ್ಪಾವು ತುಕ ಮಲ್ ತೋಚ್ಪಾವು ತುಕ ತಲೆಯ ಅಮ್ಮೇರ ಆಕ್ಟ್ ಮಗನ ಆಕ್ಟ್ ಮಾಡ್ತದಲ್ಲಿ ನೀವಾಗುತ್ತೆ ಟೈಪ್ಯಾ ದೇ ಅಮ್ಮೇರ ಮಗನ ಆಕ್ಟ್ ಮಾಡ್ತಾರೆ ಇಡವಲ್ಲ ಯಾವುದು ಅಮ್ಮೇರ ಆಕ್ಟ್ ಮಾಡಿ ಜನ ಬಡತ್ತಾ ಏನು ಮಾಡ್ಬೇಕು ಅಮ್ಮೇರ ರೋಲ್ ಯಾಮಲ್ಪೆ ಹೆಡ್ ಆಕ್ಟ್ ಮಲ್ಪೆ ಅಮ್ಮೇರ ರೋಲ್ ಯಾಮಲ್ಪೆ ಹರೀತ ಜೋಡಿಯ ಸೂಪರ್ ಉಂಡು ಹಾ ನಿಮ್ಮನ್ನ ಅಮ್ಮೆ ಮಲ್ಬೇಕತ್ತ ಅಪ್ಪಳು ಅದು ಕೈ ಅಮ್ಮೆ ಮಲ್ ತಚ್ಕೋ ದಾದಾ ಆ ಹುಡುಗಾಗ ಆ ಬಾಲೆ ಗೊತ್ತಿದ್ದ ಬಾಲೆಗೆ ಬೀಡಿ ಸಿಗರೇಟ್ ಪಡೆದು ಆಲ್ಮಲ್ತದ್ದು ನಾನು ಕೆಪ್ಟನ್ ನಡುಗು ಮೆಮಲ್ಬಾರ್ದು ನೋಡೋ ಪೇರಲ್ಲ ದಾದ ಮಾರಾಯ ಆಯ್ನ ಅಮ್ಮೇರ ಯಾಕೆ ಮಲ್ಪೇರ ಬಂತ ಮಾರಾಯ ಅಯ್ಯ ಅಮ್ಮೇಲಕ್ಕೆ ನೆರ್ಪೆತ್ತ ಮಾರಾಯ ಅವೆನ್ನ ನಿಜವಾಯಿನ ಅಮ್ಮೇರು ಅಮ್ಮೇರ ಅವೆನ್ನ ನಿಜವಾಯಿನ ಅಮ್ಮೇರೆ ಅಂದಲ ಯಾನೆ ಅಮ್ಮೇರ್ ಮೇ ಇಕ್ಕಲು ಅಲ್ಲಿರ್ದ ಬತ್ತಿನ ಹುಡುಗಾಕ ಬೀಡಿ ಸಿಗರೇಟ್ ಪಡೆದು ಆಲ್ಮಲ್ತದ್ದು ಒಂದು ನಿಮಿಷ ಮೂಲ ಉತ್ತರ ನಡಪು ಮೆಮಲ್ಬಾರ್ದು ನಡಪು ಎಕ್ಕಿಲು ಕೈ ಬಾರ್ದು ಬೀದಾರ ಮುಖ ನಡಪು ನಡಪು ಈ ಅಮ್ಮೇರ ಬಂದು ಬಂಡ್ರವಲ್ಯ ಮಾರಾಯ ಅವಕಾಶ ಕೊರ್ನತ ಮಾರಾಯ ಅವಿನ ಅವಕಾಶ ಕೊರ್ನತೆ ಯಾನು ಬಂದ್ ಪುನಃ ನಿಕ್ಕಲಿ ನಡಪು ನಾನು ಆಲ್ಮಲ್ತೀನಿ ನಡಪು ತಗೊಂಡು ನಡಪು ಇಲ್ಲ ನಡಪು 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 ದಾದಾ ನಿನ್ನೆಂಚಿನ ಡ್ಯಾಡಿ ಡ್ಯಾಡಿ ಸಾರಿ ಅವೇ ದಾದಿ ಗೊತ್ತುನೆ ಇದು ನಮಗೆ ನಿಂಗೆ ಮಸ್ತ್ ಇಷ್ಟ ಇದೇ ಗ್ಲಾನ್ ಇಷ್ಟಾಂಡ ಆ್ಯಂಡ್ ನಂಬರ್ ಕೊರ್ಪೆ 9840 ಇಂಕ ಮೆಸೇಜ್ ಮನ್ಪುಲೆ
ಮೆಸೇಜ್ ಮಲ್ಪೆ 9840 ನಡಪಿಯ ಮಲ್ಪಾರ್ದು 1 ನಿಮಿಷ ಅಂತಾರೆ ಬಲ್ಲಿ ಆನಾಕು ಎಂಚಿನ ಪರ್ಪ ತಿನ್ಪಾದ ಹಾನ್ಮಲ ಆನ ಬಂಗಾರ ಚೆಲ್ಲಿ ಊಟೊಂದಿಲ್ಲ ಈ ನಡಪ್ಪು ಇಡಬಲ ಎಂಚಿನ ಮಗ ನಿನ್ನ ಎಂಚಿನ ನೀಕ್ ಟಿ ಸಿ ಕೊಡ್ತಾರೆ ಅತ ಟಾಪ್ ಕ್ಲಾಸ್ ಸ್ಟೂಡೆಂಟ್ ಅತ ನಿದ್ರೆ ಬರಲಿ ಇಂಜಿನ ಕಣ್ಣಿಗೆ ಕುಟುದು ಓದೊಂದಿಲ್ಲ ಆತ ಬೊಕ 90 ಮೆಕ್ಡೋಲು ಕಸಾನಿಕ್ ಪರ್ರೆ ಆತ ಯಾಂಬೆ ಪೂರ ನಾಟಕ ಅಂತ ಪೋ ನಡಪು ದೆತ್ತೋ ನಿನ್ನ ಬ್ಯಾಗ್ ದೆತ್ತೋನು ಓ ಯಾವ ಈ ಮಲ್ತಿನ ನಾಟಕ ಯಾವ ಬೆಂಜಿನ ಕಾಸು ಕಡಪು ನಡಪು ದೆತ್ತೋನು ಬ್ಯಾಗ್ ದೆತ್ತೋನು ಜಾಗೆ ಉಂಡು ಅಲ್ಲಿಡು ಇದು ಕಂಡದ ಬೆಲೆ ಮಲ್ ಪೋ ಎಲ್ಲ ಕಷ್ಟ ಬತ್ತು ಮಲ್ತೀನಿ ದೆತ್ತೋನು ನಡಪು 1 ನಿಮಿಷ ಅಂತ ಹೇಳಿ ದೆತ್ತೋನು ಯಾರು ರಡ್ಡು ಜಾಸ್ತಿ ಬೆತ್ತ ಬರೈತ ಬೇರೆ ಬರೀಕು ಪೋ ನಡಪ್ಪು ತುಲೆ ಮಾಚನ ಕುಲೆ ಈ ಪರಿಸ್ಥಿತಿ ಇಂಕ್ಲೇಕ್ಲ ಅನ್ವಯ ಆಪುಡು ನಮ್ಮ ಕಷ್ಟಪಟ್ಟು ಜೋಕುಲು ಓದೋಡು ಪಂಡ್ರದು ಅಲ್ಲಿಡ್ದು ಕುಡ್ಲ ಕಲ್ಪೇರ ಕಡಪವ ಆಂಡ ದಾದ ಆಪುಡು ಎಂಚಿನ ಆಪುಡು ಇಂಕ್ಲೆ ಗೊತ್ತಾಪುಜಿ ದಯ ಮಲ್ತನಿಕ ರಿಕ್ವೆಸ್ಟ್ ಮಲ್ತೊಂದುಲ್ಲೆ ನಿಕ್ಲು ಜೋಕ್ಲೇನು ಹಾಸ್ಟೆಲ್ ಕಡಪಾದ ರಾಂಡ ಒಂಜಿ ತಿಂಗಳು ವರ ಪೋದಾಕಲ ಪರಿಸ್ಥಿತಿ ತೋಲೆ ಧನ್ಯವಾದ. ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಇಲ್ಲಿ ನಮ್ಮ ಸ್ನೇಹಿತರು ಕುಟುಂಬಸ್ಥರು ಕೂಡ ಇದ್ದಾರೆ. ಕುಟುಂಬ ಹೇಳುವಾಗ ನಮಗೆ ಮುಖ್ಯವಾಗಿ ಬೇಕಾದದೊಂದು ಅಡುಗೆ ಇದರಲ್ಲಿ ಸಂಡೇ ಹೇಳುವಾಗ ಒಮ್ಮೆ ಸ್ಪೆಷಲ್ ಏನಾದರೂ ಕೆಲವರು ಹೆಂಗಸರು ಹೇಳಲಿಕ್ಕುಂಟು ಗಂಡನ ಹತ್ರ ಇವತ್ತೊಂದು ನೀವು ಮಾಡಿ ಅಲ್ಲ ಸುಮ್ಮನೆ ಅದು, ಯಾಕೆಂದರೆ ಅವ್ರಿಗೆ ಕಷ್ಟ ಆಗ್ತದೆ, ಇವತ್ತು ರಜೆ ಅಲ್ವಾ ಒಂದಾ ಹೋಟೆಲಿದ್ದು ತನ್ನಿ, ಇಲ್ಲದೆ ನೀವೊಂದು ಮಾಡಿ ಅಲ್ಲ ಬೇರೆ ಎಣಿಸ್ಬೇಡಿ ಅಡುಗೆ ಮಾಡಲಿಕ್ಕೆ ಹೇಳಿದ್ದು ನಾನು. ಸೊ ಹಾಗೆ ಹೇಳುವಾಗ ಗಂಡಂದಿರು ಬರ್ಚಿಯ ದಾದಯ ಇನ್ನು ಹೋಟೆಲ್ ಕನಕ ಇಜ್ಜೆ ಇನ್ನೊಂದು ಈರನೇ ಕೈಟ್ ಮಲ್ಪಲಿ ಅವೇ ರುಚಿತ ಬಾಲೆಗಳ ಎಡ್ಡಬ್ರು ಹಿಂಗಿಲ್ಲ ಪಂಡ ಕಾರಣ ಬಣ್ಣ ಒಟ್ಟರಾಜು ಯಾರು ಬೆನ್ನಡು ಬಂಡದು ಎಲ್ದ ಆದಿಲ್ಲ ಬೆನ್ಪೇರು ಅನಿಲ ಮಿಸ್ ತೂಂದಿರ ಬಬಿತ ಬೆಚ್ಚಡು ತೂಪೇರು ಕನ್ನಡ ಇಂಜಿನ ಅನ್ಪುಣ ಅಂದು ಓಕೆ ಇಂಜಿನೆಲ್ಲ ಅವಡ ಇನ್ನಿತ ಹಿಂಗಿಲ್ಲ ಮಧ್ಯಾಹ್ನ ಮೀನು ಚಿಕನ್ ಸುಕ್ಕ ಉಂಟು. ಅವು ಚಿಕನ್ ಸುಕ್ಕ ಕ್ಯಾಟ್ರಿಂಗ್ ದಾನ ಎಡ್ಡು ಹತ್ತಿದ ಒಂದು ಕಂಪ್ಲೇಂಟ್ ಉಂಟು. ಅಂಚಾಯ್ನೈಟ್ ಮುಲ್ಪ ಇತ್ತಿನಕುಲು ಒಂಜಿ ಚಿಕನ್ ಸುಕ್ಕದ ರೆಸಿಪಿ ಎಂಕ್ಲೆ ಪನೋಡು ಏರ್ಲಾಪುಡು ಆಂಜೋಲ ಪನೋಲಿ ಪೊಂಜೋಲ ಪನೋಲಿ ಜೋಕುಲ್ಲ ಪನ ಈ ಎಡ್ಡೆ ಕಮ್ಮೆನದ ಪೊರ್ಲುದ ಚಿಕನ್ ಸುಕ್ಕ ಮಲ್ಪೋಡು. ಚಿಕನ್ ಸುಕ್ಕದ ರೆಸಿಪಿ ನಿಕ್ಕುಲು ಪನೋಡು ಏರ್ಲ ಪನೋಲಿ ನಾನ್ ವೆಜ್ ದಕ್ಕಲು ಚಿಕನ್ ಸುಕ್ಕ ಪನ್ಲೆ, ವೆಜ್ ದಕ್ಕಲು ಸಜ್ಜಿಗೆ ಮಲ್ಪಲೆ ಓಕೆ ಸಜ್ಜಿಗೆ ಮಲ್ಪಲೆ ಸಜ್ಜಿಗೆ ಅವಂದ ಉಪ್ಪಿಟ್ಟು ಇತ್ತೆ ಈ ಚಿಕನ್ ಸುಕ್ಕ ರೆಸಿಪಿ ನಿಕ್ಕುಲು ಪನ್ನಾಗ ಸರಿಯಾದ ಕೇಳಲೆ ಚಿಕನ್ ಸುಕ್ಕ ರೆಸಿಪಿ ನಿಕ್ಕುಲು ಪನ್ನಾಗ ಐಟು ಮೂಜಿ ಶಬ್ದ ಉಪಯೋಗ ಸೆರಬಲ್ಲಿ ಒಂಜಿ ಒಂತೆ ಬೊಕ್ಕ ಚೂರು ಅಂಚನೆ ಮತ್ತೆ ನಂತರ ಸ್ವಲ್ಪ ಈ ಮೂಜಿ ಶಬ್ದನ ಯೂಸ್ ಮಾಡಿ ಬರಬಲ್ಲಿ ಈರುಳ್ಳಿ ಕಟ್ ಮಂತದಿಲ್ಲ ಕೋರಿನ 10 kg ಎತ್ತು ಓಡಾತು ಅವೇನು ಕ್ಲೀನ್ ಮಂತದಿಲ್ಲ ಗ್ಯಾಸ್ ಆನ್ ಮಂತದ ಬನಲ್ಲಾಗ ಎಣ್ಣೆನ ಗೀಯು ಪಾಡ್ಲೆ ಐಕ್ ನೀರುಳ್ಳಿ ಪಾಡ್ಲೆ ಬೊಕ್ಕ ಆಮೇಲೆ ಅದಕ್ಕೆ ಅರಶಿನ ಹುಡಿ ಹಾಕಿ ಆಮೇಲೆ ಚಿಲ್ಲೀಸ್ ಹಾಕಿ ಕಟ್ ಮಾಡಿದ್ದು ಆಮೇಲೆ ಉಪ್ಪು ಹಾಕಿ ಆಮೇಲೆ ಚಿಕನ್ ಹಾಕಿ ಬೇಯಿಸಿ ಆಮೇಲೆ ಮತ್ತೆ ಹೇಳ್ಬಾರ್ದ ಆಮೇಲೆ ಚಿಕನ್ ಬೆಂದ ನಂತರ ಅದಕ್ಕೆ ಚಿಲ್ಲಿ ಪೌಡರ್ ಎಲ್ಲ ಹಾಕಿದ ಮೇಲೆ ಚಿಕನ್ ಬೇಯ್ತದೆ. ಆಮೇಲೆ ಅದಕ್ಕೆ ಚಿಕನ್ ಸುಕ್ಕ ಪೌಡರ್ ಹಾಕಿ ಫಸ್ಟಿಗೆ, ಆಮೇಲೆ ಚಿಕನ್ ಹಾಕಿ ಮತ್ತೆ ಬೇಯಿಸಿ ಹೊತ್ತಿಸಿ ಅದ ಮೇಲೆ ಬಾಣಲೆ ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಗೀ ಹಾಕಿ ಅದಕ್ಕೆ ಆನಿಯನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಚಿಲ್ಲಿ ಹೇಳಿದ್ದೀರಿ. ಆದರೆ ಚಿಕನ್ ಇನ್ನೂ ಆಗಿಲ್ಲ. ಯಾರು ಹೇಳ್ತೀರಿ ದಯವಿಟ್ಟು ಮೇಡಮ್ ನೀವು ಹೇಳ್ತೀರಾ? ಮತ್ತೆ ನಂತರ ಸ್ವಲ್ಪ ಒಂತೆ ಬೊಕ್ಕ ಹಾಕುವುದಿಲ್ಲ. ಅದಕ್ಕೆ ಯಾವುದು ಪದಾರ್ಥಗಳನ್ನು ಹಾಕಬೇಕು ಅದು ಮಾತ್ರ ಹಾಕ್ತಾರೆ. ಇದು ಜಸ್ಟ್ ಗೇಮು. ನಿಮ್ಮ ಒಂದು ಸ್ಕಿಲ್ ಏನಿದೆ, ಮಾತಾಡುವ ಸ್ಕಿಲ್, ಅದನ್ನು ಬೆಳೆಸಲಿಕ್ಕಾಗಿ ಈ ಗೇಮ್ ಇರೋದ್ರಿಂದ ಪಾರ್ಟಿಸಿಪೇಟ್ ಆದ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ತಪ್ಪದೆ ಇವತ್ತು ಸಂಜೆ ಹೋಗಿ ಮನೆಯಲ್ಲಿ ಚಿಕನ್ ಮಾಡಿ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಮತ್ತು ಪ್ರೀತಿಯಿಂದ ನಮ್ಮೊಂದಿಗೆ ಚಿಕ್ಕ ಮಕ್ಕಳಾಗೆ ಭಾಗವಹಿಸ್ತಾರೆ. ಅವರಿಗೆ ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘವು ಆಯುರಾರೋಗ್ಯ ಭಾಗ್ಯ ನೀಡಿ ಮುಂದೆಯೂ ನಮ್ಮೊಂದಿಗೆ ಇರಬೇಕು. ದೇವರವರಿಗೆ
ಅನುಗ್ರಹವನ್ನು ಕೊಡಲಿ ಅಂತ ಕೇಳಿಕೊಳ್ತಾ ಇದೆ. ರವೀಂದ್ರ ಅವರು ಪಶುವೈದ್ಯರಾಗಿ ಸೇವೆ ಸಲ್ಲಿಸಿ ವೃತ್ತಿಯಿಂದ ನಿವೃತ್ತರಾದರು. ಸಮಾಜ ಸೇವೆಯಲ್ಲಿ ಪ್ರವೃತ್ತಿಯಲ್ಲಿ ಈಗಲೂ ಚಿರ ಯೌವನ ಅವರಲ್ಲಿ ತುಂಬಿ ತಿಳುಕ್ತಾ ಇದೆ. ಸಮಾಜಮುಖಿ ಕೆಲಸಗಳು ಅವರ ಹತ್ರ ಇನ್ನೂ ಇದೆ, ಬಾಕಿ ಇದೆ. ಅವರಿಗೆ 100 ವರ್ಷ ಆಯುಸ್ಸನ್ನು ದೇವರು ದಯಪಾಲಿಸಲಿ. ಅವರಿಗೂ ಕೂಡ ಶ್ರೀ ಕುಮಾರನವರು ಅವರಿಗೆ ಹೂಗುಚ್ಛ ನೀಡಬೇಕಾಗಿ ವಿನಂತಿಸ್ತೇನೆ. ಯಾಕಂದರೆ ಅವರನ್ನು ಈ ಕ್ಷಣದಲ್ಲಿ ನಾವು ಯಾಕೆ ಗೌರವಿಸ್ತಿದೆ ಅಂದರೆ ಒಂದಷ್ಟು ಯುವ ಹುಡುಗರು ನಮಗೆ ಬರಬೇಕು. ಹಳೆಯ ವಿದ್ಯಾರ್ಥಿಗಳಂದರೆ 59 60 ಅವರಲ್ಲ, ಮೊನ್ನೆ ಹೋದವರು ಸಹ ಹಳೆಯ ವಿದ್ಯಾರ್ಥಿಗಳು. ಅದರಿಂದ ಶ್ರೀಯುತ ಡಾಕ್ಟರ್ ರವೀಂದ್ರರವರಿಗೆ ಶ್ರೀ ಕುಮಾರನ್ರವರು ಗೌರವ ನೀಡಬೇಕು. ಕುಮಾರನ್ರವರನ್ನು ನಿಮಗೆಲ್ಲ ನಾವು ಈಗಾಗಲೇ ಪರಿಚಯಿಸಿದ್ದೀವಿ. ಡಾಕ್ಟರ್ ಅಬ್ದುಲ್ ಕಲಾಂರವ್ರ ಜೊತೆ ಕೆಲಸ ಮಾಡಿದ, ಅವರ ಸಮ್ಮುಖದಲ್ಲಿ ಕೆಲಸ ಮಾಡಿದ ಭಾಗ್ಯ ಸಿಕ್ಕಿದೆ, ನಮಗೆಲ್ಲ ಸಿಕ್ಕಿಲ್ಲ. ಆದ್ದರಿಂದ ಅವರನ್ನು ಈ ಕ್ಷಣದಲ್ಲಿ ನಾವು ಗೌರವಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಸಾರಾಭಾಯಿ ಅವರು ವಿಜ್ಞಾನಿಗಳಾಗಿದ್ದು, ಬಾಹ್ಯಾಕಾಶ ವಿಜ್ಞಾನಿಗಳಾಗಿದ್ದು, ಅವರ ಜೊತೆಯೂ ಕೆಲಸ ಮಾಡಿದ ಒಂದು ಅನುಭವ ಅವರಿಗಿದೆ. ಆದ್ದರಿಂದ ಈಗ ಮತ್ತೆ ನಾವು ಇನ್ನೊಂದು ಓಲ್ಡ್ ಸ್ಟೂಡೆಂಟ್ ಅವರಿಂದ ಒಂದು ನೃತ್ಯ ಇದೆ. दामिनी अधर रागिनी हो, लटपट कमर दामिनी अधर रागिनी, मेरे घर आई कैसे सज धज, देखो मेरे पिया की सावरी, जिया से बावरी, मेरे अंगना में देखो आज खिला है चाँद। ये बाजा धुन छम छम छमाते छा, तो नाच मन छम छम छमाते छा, ये बाजा धुन छम छम छमाते छा, तो नाच मन छम छम छमाते छा। लटपट कमर दामिनी अधर रागिनी, मेरे घर आई कैसे सज धज, देखो मेरे पिया की सावरी, जिया से बाबरी, मेरे अंगना में देखो आज खिला है चाँद। ये बाजा धुन छम छम छमाते छा, तो नाच मन छम छम छमाते छा, ये बाजा धुन छम छम छमाते छा, तो नाच मन छम छम छमाते छा। पिंगा ग पोरी पिंगा ग पोरी पिंगा ग पोरी पिंगा, पिंगा ग पोरी पिंगा ग पोरी।
ಪರ್ಪಿನ ಮರಳು ಎಲ್ಯ ಮಗಕ್ ಸೀರೆದ ಮರಳು ರಡ್ಡನೆ ದಾಯಗ ಲಾಟ್ರಿದ ಮರಳು ಮೂಜಿನೆ ದಾಯಗ ಜುಗರಿದ ಮರಳು ಸಾಲದೆ ತೊಂದು ಮರ್ಯಾದಿದೆ ಪುನಃ ಓಸಿ ಕಂಡ ಕುಟ್ಟಿಲು ದಂಡು ಪಿಂಡಲು ಏದಾಮುನ ನಾಲು ಜೋಗುಲು ದಂಡು ಪಿಂಡಲು ಏದಾಮುನ ನಾಲು ಜೋಗುಲು ஷட்ருந்து போது பொண்ணுலன்னு மங்க மல்க்கு மதிமே ஆது படவேರೆ ಇಲ್ಲಾಗ ಷಟ್ருந்து போது பொண்ணுலன்னு மங்க மல்க்கு மதிமே ஆது ಬದೀತ ಕಾಸಡು ಜಾಲಿ ಮಲ್ಪುನ ಮೂಜಿ ಕಾಸ್ದ ಕುಲು ದಂಡು ಪಿಂಡಲು ಏದಾಮುನ ನಾಲು ಜೋಕುಲು ದಂಡು ಪಿಂಡಲು ಏದಾಮುನ ನಾಲು ಜೋಕುಲು ದಂಡು ಪಿಂಡಲು ಏದಾಮುನ ನಾಲು ಜೋಕುಲು
ನಾವು ಬಂದೇವ ಗೀಗಿ ಪದ ಹಾಡೋದಕ್ಕ ನಮ್ಮ ಹಳ್ಳಿ ಮನಿ ಕತಿ ಹೇಳೋದಕ್ಕ ನಾವು ಬಂದೇವ ಗೀಗಿ ಪದ ಹಾಡೋದಕ್ಕ ನಮ್ಮ ಹಳ್ಳಿ ಮನಿ ಕತಿ ಹೇಳೋದಕ್ಕ ಅರೆ ಗಿಯ 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 ನನದಕ್ಕ ಅಲ್ಲೋ ಈ ಅಣ್ಣ ಜನ ಹೇಳೋರಣ್ಣ ನನದಕ್ಕ ಅಲ್ಲೋ ಈ ಅಣ್ಣ ಗಿಯ 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 ಮೋರಿ ನೋಡಿದರೆ ಕಾಗೆಯ ಬಣ್ಣ ಕಿಚ್ಚ ಸೋರುತ್ತೈತೆ ಎರಡು ಕಣ್ಣ ಹೌದಾ ಮೋರಿ ನೋಡಿದರೆ ಕಾಗೆಯ ಬಣ್ಣ ಕಿಚ್ಚ ಸೋರುತ್ತೈತೆ ಎರಡು ಕಣ್ಣ ಏನಾಗೆ ಮಾಡಲು ಬರ್ತದ ನಮ್ಮಣ್ಣ ಏನಾಗೆ ಮಾಡಲು ಬರ್ತದ ನಮ್ಮಣ್ಣ ಅವ ಹಾಳನಪ್ಪ ಇಂದ ಅಣ್ಣ ನನದಕ್ಕ ಅಲ್ಲೋ ಈ ಅಣ್ಣ ಜನ ಹೇಳೋರಣ್ಣ ನನದಕ್ಕ ಅಲ್ಲೋ ಈ ಅಣ್ಣ ಅರೆ ಗಿಯ 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 ಸೊಸಿ ಬರ್ತಾಳಂತ ನಮ್ಮವ್ವ ಹಿಗ್ಗಿ ಮನಿ ಮಂದಿಗೆಲ್ಲ ಹಾಕ್ಯಾಳ ಹುಗ್ಗಿ ಹೌದಾ ಸೊಸಿ ಬರ್ತಾಳಂತ ನಮ್ಮವ್ವ ಹಿಗ್ಗಿ ಮನಿ ಮಂದಿಗೆಲ್ಲ ಹಾಕ್ಯಾಳ ಹುಗ್ಗಿ ಮಾವನ ಕಾಲಿಗೆ ಹೊಯ್ದಾಳ ಬಗ್ಗಿ ಹೊಯ್ ಮಾವನ ಕಾಲಿಗೆ ಹೊಯ್ದಾಳ ಬಗ್ಗಿ ಅತ್ತಿಗೆ ಈಟ ಕೊಟ್ಟಾಳ ಬಗ್ಗಿ ನನದಕ್ಕ ಅಲ್ಲೋ ಈ ಅಣ್ಣ ಜನ ಹೇಳೋರಣ್ಣ ನನದಕ್ಕ ಅಲ್ಲೋ ಈ ಅಣ್ಣ ಅರೆ ಗಿಯ 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 ತಮ್ಮಾಗ ಹೆಂಡತಿ ಮಾಡಿನಂತ ನಮ್ಮಣ್ಣ ಕರ್ಯಾಕ ಹೋಗ್ಯಾನ ಸ್ವಂತ ಹೌದಾ ತಮ್ಮಾಗ ಹೆಂಡತಿ ಮಾಡಿನಂತ ನಮ್ಮಣ್ಣ ಕರ್ಯಾಕ ಹೋಗ್ಯಾನ ಸ್ವಂತ ಮನೆಗೆ ಕರಕೊಂಡು ಬಂದ ಸಂಜೆ ಮತ ಮನೆಗೆ ಕರಕೊಂಡು ಬಂದ ಸಂಜೆ ಮತ ಹಾಡಾಗೆ ಹಾಡಿದಾಗ ಬಾಗಿಲಿಗೆ ಮುಂದ ನನದಕ್ಕ ಅಲ್ಲೋ ಈ ಅಣ್ಣ ಜನ ಹೇಳೋರಣ್ಣ ನನದಕ್ಕ ಅಲ್ಲೋ ಈ ಅಣ್ಣ ಅರೆ ಗಿಯ 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 ಬೇಕಿದಷ್ಟು ಹೇಳುತ್ತೀನಿ ಕದ್ದು ಮುಚ್ಚಿ ಮೈ ಕೈ ಇರುವುದಿಲ್ಲಪ್ಪ ಶುಚಿ ಹೌದಾ ಬೇಕಿದಷ್ಟು ಹೇಳುತ್ತೀನಿ ಕದ್ದು ಮುಚ್ಚಿ ಮೈ ಕೈ ಇರುವುದಿಲ್ಲಪ್ಪ ಶುಚಿ ಹೆಣ್ಣಾದ ಇವಳು ಬಹಳ ಹುಚ್ಚಿ ಹೊಯ್ ಹೆಣ್ಣಾದ ಇವಳು ಬಹಳ ಹುಚ್ಚಿ ದಿನ ಹಾಸಿಗೆಗೆ ಒಯ್ತಾಳ ಹುಚ್ಚಿ ನನದಕ್ಕ ಅಲ್ಲೋ ಈ ಅಣ್ಣ ಜನ ಹೇಳೋರಣ್ಣ ನನದಕ್ಕ ಅಲ್ಲೋ ಈ ಅಣ್ಣ ಅರೆ ಗಿಯ ಗಿಯ
ರೂಪಿಕಾ, ನಾನೀಗ ಸೆಕೆಂಡ್ PUC ಸೆಂಟ್ ಎಲೋಷಿಯಸ್ ಕಾಲೇಜಲ್ಲಿ ಮಾಡ್ತಿದ್ದೆ. ನನ್ನ ಹೆಸರು ಆಶ್ರಿತಾ ಶೆಟ್ಟಿ, ನಾನು ಬೆಸೆಂಟ್ ಸೆಕೆಂಡ್ BCom. ನನ್ನ ಹೆಸರು ಹರ್ಷಿಣಿ, ನಾನು ಬೆಸೆಂಟ್ ಸೆಕೆಂಡ್ ಇಯರ್ ಡಿಗ್ರಿ. PU ನಿಮಗೆ ಮೂವರು ಕಿರಿಯ ವಿದ್ಯಾರ್ಥಿಗಳಾಗಿರುವುದರಿಂದ ನಿಮಗೆ ಒಂದು ಚಿಕ್ಕದೊಂದು ಗೇಮ್ ಇದೆ. ಏನಿಲ್ಲ ಅದು ಗೇಮು, ಆವಾಗ ಅಲ್ಲಿ ಮೇಡಮ್ಗೆ ಹೇಳಿದ್ದೀನಲ್ಲ, ನೀವು 2 ಇಲ್ಲದೆ 3 ಸಹ ಚಾನ್ಸ್ ಇದೆ, 100ವರೆಗೆ ಹೇಳಬೇಕು, 2 ಇರಬಾರ್ದು. 1 3 4 5 6 7 8 9 10 11 13 14 15 16 17 18 19 20 21. ನಾನು ಯಾಕೆ ಈ ಗೇಮು ಹೇಳಿದೆ ಅಂದರೆ, ಒಂದು ಟ್ರೈ ಬೇಕರ್ ಮತ್ತು ಕಾನ್ಸಂಟ್ರೇಟ್ ಯಾವುದೋ ಒಂದು ಸಂಖ್ಯೆಯ ಮೇಲೆ ಇದ್ದರೆ ಮಾತ್ರ ಈ ಗೇಮ್ ವಿನ್ ಆಗೋಕೆ ಆಗುತ್ತೆ. ನೋಡುವ, ನಿನ್ನ ಹೆಸರು ನಮ್ಮ ಹರ್ಷಿನಿಗೆ ಆಗಲಿಲ್ಲ, ಆಶ್ರಿತಾ ಶೆಟ್ಟಿಗೆ ಆಗುತ್ತಾ ಅಂತ ನೋಡುವ. 4 5 6 7 8 9 10 11 12 14 15 11 12 14 15 16 17 18 19 20 21 22 24 25 26 27 28 29 40 41 42 44 45 46 47 48 49 50 51 52 54 55 56 57 58 59 60 61 62 64 65 66 67 68 69 70 71 72 74 75 76 77 78 79 80 81 82 84 85 86 87 88 89 90 91 92 94 95 96 97 98 100. ಅವಳು ಇವಳದನ್ನು ನೋಡಿ ವಾಳೆ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಆಡಿದಾಳೆ. ಅದನ್ನು ಅವಳಿಗೆ ಜೋರಾದ ಚಪ್ಪಾಳೆ. 19 21 22 23 24 25 26 27 28 29 31 32 33 34 35 36 37 38 39 41 42 43 44 45 46 47 48 49 51 52 53 54 55 56 57 58 59 61 62 63 64 65 66 67 68 69 71 72 73 74 75 76 77 78 79 81 82 83 84 85 86 87 88 89 91 92 93 94 95 96 97 98 99. ವೆರಿ ಗುಡ್. ಅವರಿಗೆ ಚಪ್ಪಾಳೆ ನಾನು ಪ್ರೆಸೆಂಟ್ ಮಾಡಿದ್ದೀವಿ ಅಂದರೆ ನಿಜವಾಗಿ ನಮ್ಮ ಸ್ನೇಹ ಸಮ್ಮೇಳನದ ಉದ್ದೇಶ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸುವುದು. ಇವಾಗ ಯಾರು ಹಳೆ ವಿದ್ಯಾರ್ಥಿಗಳಿದ್ದಾರೆ ಅವರು 90ಗಿಂತ ನಂತರದ ಆ ಕಡೆಯವರು, 2000 ಈ ಕಡೆಯವರು ತುಂಬ ಕಮ್ಮಿ ಜನ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಯಾಕಂದರೆ ನಿಂತ ನೀರಾಗಬಾರ್ದು, ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಅರಿಬೇಕು, ಅದಕ್ಕೆ ಹೊಸ ವಿದ್ಯಾರ್ಥಿಗಳ ಸೇರ್ಪಡೆ ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಗೇಮನ್ನು ನಾವು ಆಡಿಸ್ತೇವೆ. 3 ಇದರಲ್ಲಿ ವಿನ್ನರ್ಗಳಾಗಿದ್ದಾರೆ. ದಯವಿಟ್ಟು ಅವರಿಗೆ ಜೋರಾದ ಚಪ್ಪಾಳೆಗಳು ಮತ್ತು ಮುಂದಿನ ನಮ್ಮ ಮೀಟಿಂಗ್ಗಳಿಗೆ ಇಂಥ ಯುವಕರತ್ನಗಳು ಬರಬೇಕು. ಒಂದಷ್ಟು ಹಿರಿಯರ ಮಾರ್ಗದರ್ಶನದಲ್ಲಿ ಸಮಾಜಮುಖಿ ಕಾರ್ಯಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚಿಸಿದೆ. ಇದಕ್ಕೆ ದಯವಿಟ್ಟು ನಮ್ಮ ಗೌರವಾಧ್ಯಕ್ಷರು ಆದಂಥ ಶ್ರೀಯುತ ಎವರೆಸ್ಟ್ ಕ್ರಾಸ್ತರ್ ಅವರು, ಹೆಡ್ ಮಾಸ್ಟರ್ ಅವರು ಬಂದು ಅವರನ್ನು ಗುರುತಿಸಿದ್ದಕ್ಕೆ ಅವರಿಗೆ ಪ್ರೀತಿಯನ್ನು ತೋರಿಸೋಕ್ಕೆ ಹೂಗುಚ್ಛವನ್ನು ನೀಡಬೇಕಾಗಿ ವಿನಂತಿಗಳು. झटका जरा सा महसूस हुआ, एक लाइफ की गाड़ी ने कस के मारा ब्रेक. हो रहा है क्यों कंफ्यूज मेरे दिल, मशवरा मेरा तू आजमा के देख. यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले
मिस्टेक बेटा। चल मसल फुलाना, थोड़ी बॉडी बनाना, तेरे चिकने गालों पे स्टबल की फसल उगाना। अरे रे रे ओबे चल बेटा शुरू हो जा गुरु, बगल उठा के थोड़ा डियो लगाना, किसी बगल वाली को मर्दानी खुशबू सुंघाना। चल ऊपर से तो बटन ढीले करके बताना, बालों वाला सीना दिखाना, बालों वाला सीना दिखाना। बरसों तलक तू साइकिल पे घुमा है, हाईवे पे मोटर साइकिल भगा के देख। स्पीड में तुझको अगर सर्दी लगे तो सीट पे पीछे लड़की बिठा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। Pasa la juca si no le voy a dar con esa. Y la cosa suena ra, y la cosa suena ra. Scooby-Doo papá, y el boom 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 boom, y el boom 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 boom. Y la cosa suena ra, 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 ra. Scooby-Doo papá, y el boom 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 boom. Tú quieres juca, pásame los 20. Tú quieres juca, pásame los 20. Tú quieres juca, pásame los 20. Si no, te voy a romper los dientes. Pásame la maldita manguera, si no te voy a hacer tu lío aquí mismo que fue. ಆಭಾರಿಯಾಗಿದೆ ಮೇಡಮ್. ಶ್ರೀಮತಿ ಸುನೀತಾರವರಿಗೆ ಚಪ್ಪಾಳೆ ಚಪ್ಪಾಳೆ. ಕೃಷ್ಣವೇಣಿ ಅವರು ಕೊಟ್ಟಿದ್ದಾರೆ. ಜಿತೇಂದ್ರ ಅವರಿಗೆ ಡಾಕ್ಟರ್ ರವೀಂದ್ರ ಅವರು ಕೊಡಬೇಕಾಗಿ ವಿನಂತಿ. रब ने तो ये तस्वीर बनी, आग हवा पानी को मिलाया तो फिर ये तस्वीर सजी। हस्ती तेरी विशाल हो, कुदरत का तू कमाल है। मनमोहिनी तेरी अदा, तुझे जब देख ले तो फिर घटा घर से झर 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 नाच चमक चमक वो बिजली दीवानी है। बेमिसाल तू कोरी कोरी अनछुई, तुझ में है कुदरत सारी खोई, तुझ में है कुदरत सारी खोई खोई, तुझ में है